ನಡೆಯಲಿದೆ ಮಹಾ ಚಂದ್ರಗ್ರಹಣ. ರಕ್ತರಾತ್ರಿ ಚಂದ್ರಗ್ರಹಣದಲ್ಲಿ ಈ ಭೂಮಿಗೂ ಕಾದಿದೆಯಾ ಗಂಡಾಂತರ? ಯಾವ ಯಾವ ರಾಶಿಯವರಿಗೆ ಕಾದಿದೆ ಅಪಾಯ? ಸಂಕಷ್ಟದಲ್ಲಿ ಇರುವವರಿಗೂ ಸಿಗುತ್ತಾ ಪರಿಹಾರ? ಇದೇ ಇವತ್ತಿನ ವಿಶೇಷ. ಕೆಂಪಾಗುವನು ಚಂದ್ರಮ. ಪ್ರತಿ ಮನೆಯಲ್ಲೂ ಮಕ್ಕಳಿದ್ರೆ ಆ ಮಕ್ಕಳಿಗೆ ತುತ್ತು ಅನ್ನವನ್ನ ತಿನ್ನಿಸಬೇಕಾದ್ರೆ ಚಂದಮಾಮನನ್ನ ತೋರಿಸಿ ತಿನ್ನಿಸ್ತಾ ಇದ್ರು. ಆದ್ರೆ ಇದೀಗ ಈ ಚಂದಮಾಮನನ್ನ ನೋಡಿ ಇಡೀ ಜಗತ್ತೇ ಬೆಚ್ಚಿ ಬೀಳುವ ಹಾಗಾಗಿದೆ. ಹಾಗಿದ್ರೆ ಈ ಸಲ ನಡೆಯುವಂತಹ ಚಂದ್ರಗ್ರಹಣದಲ್ಲಿ ಏನಿದೆ ವಿಶೇಷತೆ? ಯಾವ ರಾಶಿಯವರಿಗೆ ಕಾದಿದೆ ಗಂಡಾಂತರ? ಈ ಭೂಮಂಡಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ? ಇದೆಲ್ಲವನ್ನ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿರ್ವಿಜ್ಞಾನಿ ಪ್ರಕಾಶ್ ಅಮ್ಮಣ್ಣಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಈಗಾಗಲೇ ಸಾಕಷ್ಟು ಜನರಲ್ಲಿ ಒಂದು ಕುತೂಹಲ ಇದೆ, ಚಂದ್ರಗ್ರಹಣ ಅಂದ್ರೆ ಏನು ಅಂತ. ಮೊದಲಿಗೆ ಗ್ರಹಣ ಅಂದ್ರೆ ಏನು ಅಂತ. ಗ್ರಹಣ ಅಂತ ಹೇಳುವಂಥದ್ದು ಖಗೋಳದ ಒಂದು ವೈಚಿತ್ರ್ಯಗಳು. ಇದನ್ನು ಫಿಸಿಕ್ಸ್ ಅಂತ ಹೇಳ್ಬೋದು. ಇದು ನಡೆಯುವಂಥದ್ದು. ಹೇಗೆ ವಾಹನಗಳು ರಸ್ತೆಯಲ್ಲಿ ಹೋಗುವಾಗ ಎದುರೆದುರು ಪಾಸಾಗಿ ಹೋಗ್ತದೆ, ಅದೇ ರೀತಿಯಲ್ಲಿ ಗಗನದಲ್ಲಿ ಗ್ರಹಗಳು ಅವುಗಳ ಕಕ್ಷೆಯಲ್ಲಿ ಸುತ್ತಾಡ್ತಾ ಇರ್ತವೆ. ಯಾವತ್ತೋ ಕೆಲವು ಸಮಯದಲ್ಲಿ ಪರಸ್ಪರ ಸಂಧಿಸುವಂಥದ್ದು ಅಥವಾ ಒಂದು ಬೆಳಕನ್ನು ತುಂಡು ಮಾಡಿ ಆ ಬೆಳಕು ಬರದೇ ಇರುವಂತೆ ಮಾಡುವಂಥದ್ದು, ಇದೆಲ್ಲ ನಡೀತಾ ಇರ್ತದೆ. ಇನ್ನೊಂದು ವಿಷಯ ಅಂದರೆ ಈಗಾಗಲೇ ಶತಮಾನಗಳ ಚಂದ್ರಗ್ರಹಣ ಈ ಸಲ ಬಂದಿದೆ. ಸೊ ಈ ಸಲದ ಚಂದ್ರಗ್ರಹಣಕ್ಕೆ ಏನಿದೆ ಅಂತಹ ವಿಶೇಷತೆ ಅನ್ನೋದು? ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂತ ಹೇಳಿದರೆ, ಈ ಸಲದ ಚಂದ್ರಗ್ರಹಣದಲ್ಲಿ ದೀರ್ಘಕಾಲದ ಗ್ರಹಣ ಆಗ್ತದೆ. ಅಂದರೆ ನಿರಂತರವಾಗಿ ರವಿಯ ಬೆಳಕು ಚಂದ್ರನಿಗೆ ಬೀಳ್ತಾ ಇರಬೇಕು, ಯಾವುದೋ ಒಂದು ಭಾಗದಲ್ಲಿ ಆದರೆ ಬೀಳ್ತಾ ಇರಬೇಕು. ಅದು ಬೀಳದೇ ಇದ್ದಾಗ ಚಂದ್ರನಲ್ಲಿರುವಂತಹ ಈ ಅಯಸ್ಕಾಂತೀಯ ಶಕ್ತಿಗಳು ಅದು ದುರ್ಬಲ ಆಗ್ತವೆ. ದುರ್ಬಲ ಆದಾಗ ಅವನ ಕಕ್ಷೆಯಲ್ಲಿ ಸುತ್ತಾಡುವಾಗ ಅಲ್ಲಿ ಆ ಕಕ್ಷೆಯಲ್ಲಿ ಅವನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಬಿಡ್ತಾನೆ. ಅಂದರೆ ಅದರ ನಿಯಮವು ತಪ್ಪಿದಾಗ ಅದಕ್ಕೆ ಅದರ ವೇಗಗಳಲ್ಲಿ ವ್ಯತ್ಯಾಸ ಬರುವಂಥದ್ದು, ಇಂಥದ್ದೆಲ್ಲ ಸಂಭವಿಸ್ಬೋದು. ಈ ಗ್ರಹಣ ಕಾಲದ ನಾಳೆ ನಡೆಯುವಂಥ 27ನೇ ತಾರೀಕು 11:55 ಪ್ರಾರಂಭವಾಗುವಂಥ ಗ್ರಹಣದಲ್ಲಿ ಈ ಕ್ರಿಯೆ ನಡೀತದೆ. ಭೂಮಿಗೆ ಚಂದ್ರ, ಭೂಮಿ, ಸೂರ್ಯ ಈ ನೇರಕ್ಕೆ ಬಂದಾಗ ಚಂದ್ರನಿಗೆ ರವಿಯ ಬೆಳಕು ಬರುವುದಿಲ್ಲ. ಇದು ಸುಮಾರು 106 ನಿಮಿಷಗಳ ಕಾಲ ಅದನ್ನು ತಡೆ ಹಿಡಿತದೆ ಭೂಮಿ. ಆವಾಗ ಏನಾಗ್ತದೆ, ಚಂದ್ರ ತನ್ನ ನಿಯಂತ್ರಣವನ್ನು ಕಳ್ಕೊಳ್ತಾನೆ. ನಿಯಂತ್ರಣವನ್ನು ಕಳೆದುಕೊಂಡಾಗ ಭೂಮಿಯ ಮೇಲೆ ಏನು ಪರಿಣಾಮ ಬೀರ್ತದೆ? ಎಲ್ಲ ಗ್ರಹರು ಕೂಡ ಭೂಮಿಗೆ ಪರಿಣಾಮ ಬೀರ್ತಾ ಇರ್ತವೆ. ಈ ಪಂಚಭೂತಗಳು ಅಂತ ಹೇಳ್ತೇವೆ, ಕುಜಾದಿ ಪಂಚಗ್ರಹರು 5 ಗ್ರಹರು, ಜೊತೆಗೆ ರವಿಚಂದ್ರರು. ಇವರ ಈ ರವಿಚಂದ್ರರ 2 ಭಾಗದಲ್ಲಿ ಇರುವುದೇ ರಾಹು ಮತ್ತು ಕೇತು. ಭೂಮಿಯ ಕಕ್ಷೆಯನ್ನು, ಸೂರ್ಯನಿಗೆ ಸುತ್ತುವಂತಹ ಭೂಮಿಯ ಕಕ್ಷೆಯನ್ನು ಚಂದ್ರ ತುಂಡು ಮಾಡ್ತಾನೆ. ತುಂಡು ಮಾಡುವಾಗ ಅಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಗ್ತದೆ. ಅದಕ್ಕೆ ಒಂದು ಬದಿಯಲ್ಲಿ ಕೇತು ಅಂತ ಹೇಳಿದರು, ಇನ್ನೊಂದು ಬದಿಯಲ್ಲಿ ರಾಹು ಅಂತ ಹೇಳ್ತಾರೆ. ಸರಿ ಗುರುಜಿ, ಇನ್ನೊಂದು ವಿಶೇಷತೆ ಅಂದರೆ ಈ ಹಿಂದೆ ಕೂಡ ಚಂದ್ರಗ್ರಹಣ ಬಂದಿದೆ. ಜನವರಿ ಅವಧಿಯಲ್ಲಿ ಚಂದ್ರಗ್ರಹಣ ಬಂದಿರುವಂಥದ್ದು. ಆ ಚಂದ್ರಗ್ರಹಣಕ್ಕೂ ಈಗ ನಡೆಯುವಂತಹ ಚಂದ್ರಗ್ರಹಣಕ್ಕೂ ಏನು ವ್ಯತ್ಯಾಸ ಇದೆ ಅಂತ? ಇದು ಸ್ವಲ್ಪ ದೀರ್ಘಕಾಲ, ಸ್ವಲ್ಪ ಹೆಚ್ಚು ಹೊತ್ತು. ಈಗ ನಾವು ನಿಮಗೆ ಒಂದು ಪ್ರೇಕ್ಷಕರಿಗೆ ಸಾಮಾನ್ಯವಾಗಿ ನಾವು ಹೇಳಬೇಕಿದೆ, ಒಂದು ಮೊಬೈಲ್ ಚಾರ್ಜ್ ಮಾಡುವಂಥದ್ದು. ಸ್ವಲ್ಪ ಹೊತ್ತು ಕರೆಂಟ್ ಹೋದರೆ ಏನಾಗ್ತದೆ, ಆ ಮೊಬೈಲಿಗೆ ಸಾಕಷ್ಟು ಬ್ಯಾಟ್ರಿ ಸಿಗುವುದಿಲ್ಲ, ಸಮಸ್ಯೆ ಬರ್ತದೆ. ಅದೇ ರೀತಿಯಲ್ಲಿ ಇದನ್ನು ದೊಡ್ಡದಾಗಿ ನಾವು ನೋಡಿದಾಗ ಚಂದ್ರನಿಗೆ ಚಾರ್ಜ್ ಆಗುವುದಿಲ್ಲ ಅಷ್ಟು ಹೊತ್ತು. ಆವಾಗ ಚಂದ್ರನಲ್ಲಿ ಇರುವಂತಹ ಕ್ರಿಯೆಗಳು ನಾವು ಸಾಮಾನ್ಯದಲ್ಲಿ ಹೇಗೆ ನೋಡ್ತಾ ಇರ್ತೇವೆ ಅದರಲ್ಲಿ ವ್ಯತ್ಯಾಸಗಳು ಬರ್ತದೆ. ಸರಿ ಗುರುಜಿ, ಇನ್ನೊಂದು ವಿಷಯ ಅಂದರೆ ಚಂದ್ರಗ್ರಹಣ ಈ ಸಲ ದೀರ್ಘಾವಧಿ ಬರುತ್ತೆ. ಈಗಾಗಲೇ ಜನರಲ್ಲಿ ಸಾಕಷ್ಟು ಭಯ ಕೂಡ ಕಾಡಿದೆ, ಜೀವರಾಶಿಗಳಿಗೆ ತೊಂದರೆ ಆಗುತ್ತೆ, ಭೂಮಂಡಲವು ಸಾಕಷ್ಟು ಬದಲಾವಣೆ ಆಗುತ್ತೆ ಅನ್ನೋದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು? ನೋಡಿ, ಒಂದು ವಿಚಾರ ಹೇಳ್ತೇನೆ ನಾನು. ರೋಗದಿಂದ ಯಾವ ಮನುಷ್ಯನೂ ಸಾಯುವುದಿಲ್ಲ, ರೋಗದ ಭಯದಿಂದ ಸಾಯುವಂಥದ್ದು. ಚಂದ್ರಗ್ರಹಣ ಅಂತ ಹೇಳಿದ ತಕ್ಷಣ ಅದು ಖಂಡಿತವಾಗಿ ಕೂಡ ಭೂಮಿಯ ಮೇಲೆ, ಮನುಷ್ಯನ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತದೆ. ಆದರೆ ಈ ಪರಿಣಾಮವನ್ನು ಇನ್ನಷ್ಟು ದುಷ್ಪರಿಣಾಮವನ್ನಾಗಿ ಮಾಡುವಂಥದ್ದು ನಾವು ಕೊಡುವಂಥ ಸಂದೇಶದ ಮೇಲೆ ಇರ್ತದೆ. ಯಾವಾಗ ನಾವು ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ನಾವು ಅದನ್ನು ಭಯೋತ್ಪಾದನೆ ಮಾಡಿದಾಗ ಆಗ್ತದೆ. ಆವಾಗ ನಮಗೆ ಚಂದ್ರಗ್ರಹಣಕ್ಕೆ ಅಲ್ಲಿ ಬರುವಂತಹ ದುಷ್ಫಲವನ್ನು ಯಾವ ರೀತಿಯಲ್ಲಿ ನಾವು ನಿಗ್ರಹಿಸಿಕೊಳ್ಬೋದು ಅಥವಾ ಯಾವ ರೀತಿಯಲ್ಲಿ ಧಾರಣೆ ಮಾಡಿಕೊಳ್ಬೋದು, ಈ ವಿಚಾರವನ್ನು ನಾವು ಜನರಿಗೆ ತಿಳಿಸಬೇಕಾಗ್ತದೆ.
ಇನ್ನೊಂದು ವಿಷಯ, ಈಗಾಗಲೇ ವಿಜ್ಞಾನಿಗಳಾಗಿರ್ಬೋದು ಅಥವಾ ಹಲವು ಜ್ಯೋತಿಷ್ಯರು ಇದರ ಬಗ್ಗೆ ವಿಶ್ಲೇಷಣೆ ನೀಡಿದ್ದಾರೆ. ಸಾಕಷ್ಟು ಚೇಂಜಸ್ಗಳಾಗುತ್ತೆ, ಬದಲಾವಣೆ ಆಗುತ್ತೆ, ಜನರಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ ಅನ್ನೋದು. ಇದು ನಿಮ್ಮ ಮಟ್ಟಿಗೆ ಎಷ್ಟು ಸರಿ ಅನ್ನೋದು ಅಂತ? ನಾನು ಈ ಬಗ್ಗೆ ವಿಶೇಷವಾಗಿ ಅದಕ್ಕೆ ಅವರು ಹೇಳಿದ್ದಕ್ಕೆ ಪುರಸ್ಕಾರ ಕೊಡೋದಿಲ್ಲ. ಅವರು ಯಾವ ಲಾಜಿಕ್ನಲ್ಲಿ ಹೇಳಿದರೂ ನನಗೆ ಗೊತ್ತಿಲ್ಲ. ಆದರೆ ಬದಲಾವಣೆಗಳು ಅದು ಸಾಮಾನ್ಯ. ಚಂದ್ರಗ್ರಹಣದಲ್ಲಿ ನಮ್ಮ ಮನಸ್ಸು, ಮೆದುಳು ಚಂದ್ರನ ಸಂಚಾರದಲ್ಲಿ, ಚಂದ್ರನ ಬೆಳಕಿನ ಆಧಾರದಲ್ಲಿ ಇರುವಂಥದ್ದು. ಆ ಬೆಳಕಿನಲ್ಲಿ ವ್ಯತ್ಯಾಸಗಳು ಬಂದಾಗ ಮನೋವಿಫಲತೆಗಳು, ವೈಕಲ್ಯಗಳು ಬರ್ತದೆ. ಮನೋವೈಕಲ್ಯಗಳು ಬಂದಾಗ ಏನಾಗ್ತದೆ ಅಂತ ಕೇಳಲಿಕ್ಕಿಲ್ಲ, ಏನು ಬೇಕಾದರೂ ಆಗ್ಬೋದು. ಖಂಡಿತ. ಇನ್ನೊಂದು ಗುರುಜಿ, ಈಗಾಗಲೇ ಜನರಲ್ಲಿ ಚಂದ್ರಗ್ರಹಣ ಬರುತ್ತೆ ಅನ್ನೋದು ಖಚಿತವಾಗಿದೆ. ಇವತ್ತು ಚಂದ್ರಗ್ರಹಣ ಕೂಡ ನಡೆಯುತ್ತೆ, 27ಕ್ಕೆ ಸರಿಯಾಗಿ ರಾತ್ರಿ ಚಂದ್ರಗ್ರಹಣ ನಡೆಯುತ್ತೆ. ಆದರೆ ಅವಧಿಯ ಪರಿಧಿಯನ್ನ ಇಲ್ಲಿ ತನಕ ಯಾರು ಅಷ್ಟರ ಮಟ್ಟಿಗೆ ಸರಿಯಾಗಿ ತಿಳಿಸಿಕೊಟ್ಟಿಲ್ಲ. ಸೊ ಈ ಸಲದ ಚಂದ್ರಗ್ರಹಣ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯ ತನಕ ಇರುತ್ತೆ ಅನ್ನೋದು? 11:55ಕ್ಕೆ ಗ್ರಹಣ ಸ್ಪರ್ಶ ಆಗ್ತದೆ. ಅದು 3:20 ಇದೆ. ಹೆಚ್ಚು ಕಡೆ 106 ನಿಮಿಷ ಸ್ಪರ್ಶ ಆದಲ್ಲಿಂದ 106 ನಿಮಿಷ ಈ ಗ್ರಹಣ ಕಾಲ ಅಂತ ಹೇಳ್ತಾರೆ. ಅದರಲ್ಲಿ ಪೂರ್ಣ ಖಗ್ರಾಸ ಆಗುವಂಥದ್ದು. ಈಗ ಸ್ವಲ್ಪ ಕಡೆ ಬೆಳಕು ಬರ್ತಾ ಇರ್ತದೆ, ಆ ಬೆಳಕು ಬರುವುದೇ ಇಲ್ಲ, ಬೆಳಕನ್ನು ಬ್ಲಾಕ್ ಮಾಡ್ತದೆ ಆ ಮಧ್ಯಭಾಗ. ಅದಕ್ಕೆ ನಮಗೆ ಗ್ರಹಣ ಅದು ಎಕ್ಸ್ಟ್ರೀಮ್ ಪಾಯಿಂಟ್ ಆಗ್ತದೆ. ಅಲ್ಲಿ ಸ್ವಲ್ಪ ಕೂಡ ಸೂರ್ಯನ ಬೆಳಕು ಬರುವುದಿಲ್ಲ. ಅದಕ್ಕೆ ಮೊದಲು ಸ್ವಲ್ಪ ಒಂದು ಬದಿಯಿಂದ ಸೂರ್ಯನ ಬೆಳಕು ಬರ್ತದೆ, ಬೀಳ್ತದೆ. ಅತಿಯಾದ ಕೆಂಪು ಬಣ್ಣಕ್ಕೆ ಕೂಡ ಈ ಚಂದ್ರ ತಿರುಗುತ್ತೆ ಅನ್ನೋ ಮಾತು ಕೂಡ ಇದೆ. ಇದು ಯಾಕೆ ಈ ರೀತಿ ಅನ್ನೋದು? ಅಂದರೆ ಗ್ರಹಣದಲ್ಲಿ 12 ನಮೂನೆ ಗ್ರಹಣಗಳುಂಟು. ಬ್ಲೂ ಮೂನ್ ಅಂತ ಹೇಳುವಂಥದ್ದು ಉಂಟು. ಒಂದೊಂದು ವರ್ಷ ಒಂದೊಂದು ರೀತಿಯ ಆಕಾಶದಲ್ಲಿ ವರ್ಣಗಳು ಬರ್ತದೆ. ಈ ಸಲ ಸುಮಾರು ಒಂದು 2 ವರ್ಷದಿಂದ ಚಂದ್ರನು ಕೆಂಪಾಗಿ ಕಾಣ್ತಾನೆ. ರೆಡ್ ಮೂನು ಹೀಗೆಲ್ಲ ಹೇಳಿದರು, ಕೆಂಪು ವರ್ಣದಲ್ಲಿ ಕಾಣ್ತಾನೆ. ಇನ್ನು ವರ್ಣದ ವಿಚಾರದಲ್ಲಿ ನಾವು ಹೇಳಬೇಕಿದೆ, ಅದಕ್ಕೂ ವರಾಹ ಮಿಹಿರರ ಗ್ರಂಥಗಳಲ್ಲಿ ಎಷ್ಟು ನಮನೆಯ ವಕ್ರಗಳಿವೆ, ಎಷ್ಟು ನಮನೆಯ ಗ್ರಹಣಗಳಿವೆ, ಯಾವ ಪಾರ್ಶ್ವದಿಂದ ಗ್ರಹಣ ಹಿಡಿತದೆ, ಅದಕ್ಕೆ ಪ್ರತಿಯೊಂದಕ್ಕೂ ಫಲಾಫಲಗಳನ್ನು ಹೇಳಿದ್ದಾರೆ. ಅದನ್ನು ಈ ವೇದಿಕೆಯಲ್ಲಿ ಪೂರ್ಣವಾಗಿ ವಿವರಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಇದೊಂದು ರೀತಿಯ ಸೀರಿಯಲ್ ಮಾಡಿಕೊಂಡು ಆ ವಿಚಾರದಲ್ಲಿ ಹೇಳಬೇಕಷ್ಟೇ ಹೊರತು, ಅಂತೂ ಆ ವಾತಾವರಣವು ಅಂಥ ಒಂದು ಕೆಂಪು ಬಣ್ಣವನ್ನು ಸೂಚಿಸ್ತದೆ. ಹಾಗಾಗಿ ಇದಕ್ಕೆ ಕೆಂಪು ಅಂತ ಹೇಳುವಂಥ ಹೆಸರು ಕೊಟ್ಟಿದ್ದಾರೆ. ಓಕೆ. ಇನ್ನೊಂದು ವಿಷಯ ಅಂದರೆ, ಈಗ ಸೂರ್ಯಗ್ರಹಣ ಬಂದಂಥ ಸಂದರ್ಭದಲ್ಲಿ ನಾವು ಸೂರ್ಯನನ್ನ ನೋಡಬಾರ್ದು ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಈ ಚಂದ್ರಗ್ರಹಣ ಸಂದರ್ಭದಲ್ಲಿ ಕೂಡ ಚಂದ್ರನನ್ನು ನೋಡಬಾರ್ದಾ ಹೇಗೆ ಅಂತ? ಇಲ್ಲಿ ನಮ್ಮ ಮನುಷ್ಯನ ಶರೀರ, ನಮ್ಮಲ್ಲಿರುವಂತಹ ಧಾರಣ ಶಕ್ತಿಗಳು ಯಾವುದನ್ನು ಡಿಪೆಂಡ್ ಆಗಿರ್ತದೆ ಅಂತ ಹೇಳಿದ್ರೆ ಗ್ರಹಗಳನ್ನು ಡಿಪೆಂಡ್ ಆಗಿರ್ತದೆ. ರವಿಚಂದ್ರವರು ಪ್ರಧಾನ, ಆಮೇಲೆ ಪಂಚಗ್ರಹಗಳು. ಇವುಗಳಿಗೆ ತೊಂದರೆ ಬಂದಾಗ ನಾವು ಅದನ್ನು ವೀಕ್ಷಣೆ ಮಾಡಿದಾಗ ನಮ್ಮಲ್ಲಿ ಧಾರಣಾ ಶಕ್ತಿಯು ಕುಸಿದಿರುವಾಗ ವೈಪರೀತ್ಯಕ್ಕೆ ಓದಿತು, ತೊಂದರೆಗಳು ಬಂದಿತ್ತು. ಅದಕ್ಕಾಗಿ ನೋಡಬಾರ್ದು. ನೋಡ್ಬೋದು, ಅದಕ್ಕೆ ತಕ್ಕಂಥ ಉಪಕರಣಗಳನ್ನು ಬಹಳ ಹಿಂದೆ, ಈಗೆಲ್ಲ ಅದಕ್ಕೆ ಸಾಕಷ್ಟು ಸ್ಕ್ರೀನ್ಗಳೆಲ್ಲ ಮಾಡಿದ್ದಾರೆ. ಬಹಳ ಹಿಂದೆ ಸೆಗಣಿಯಿಂದ ಮಾಡಿದಂತಹ ಒಂದು ವೃತ್ತ, ಅದರ ಮೇಲೆ ನೀರು, ಅದರ ಮೂಲಕ ಅದರ ಪ್ರತಿಫಲನವನ್ನು ನೋಡ್ತಾ ಇದ್ದರು ಅವರು ಕಂಡುಕೊಂಡಂಥ ವಿಧಾನಗಳು. ಈಗ ಸಾಕಷ್ಟು ಟಿ ವಿಯಲ್ಲಿ ನೋಡ್ಬೋದು, ಎಲ್ಲಿ ಬೇಕಾದ್ರೂ ನೋಡ್ಬೋದು. ಅಂತೂ ನೇರವಾಗಿ ಹೊರಗಡೆ ಬಂದು ಆಕಾಶವನ್ನು ನೋಡುವಂಥದ್ದು ಖಂಡಿತ ತಪ್ಪಾಗ್ತದೆ. ಇದು ಕಣ್ಣಿನ ಮೇಲೆ ಪರಿಣಾಮ ಬೀರ್ತದೆ, ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ಇಂಥದ್ದನ್ನು ನೋಡಬಾರ್ದು ಅಂತೇಳಿ ಹಿಂದಿನವರು ಅದಕ್ಕೊಂದು, ಈಗ ಅದನ್ನು ಶಾಸ್ತ್ರ ಅಂತ ಹೇಳ್ತೇವೆ, ಹಿಂದಿನದೊಂದು ಸಂಶೋಧನೆಯ ಫಲ. ಗುರುಜಿ, ಇನ್ನೊಂದು ವಿಷಯ ಇದೆ. ಎಷ್ಟೋ ಜನರು ಇವಾಗ ಹೇಳ್ತಿದ್ದಾರೆ, ಈ ಸಲ ಬರುವಂತಹ ಚಂದ್ರಗ್ರಹಣದಲ್ಲಿ ಸುನಾಮಿ ಆಗುತ್ತೆ, ಭೂಮಂಡಲದಲ್ಲೇ ಅಲ್ಲೋಲ ಕಲ್ಲೋಲಗಳು ಉಂಟಾಗುತ್ತೆ ಅಂತ. ಇದು ಆಗುತ್ತಾ ನಿಜವಾಗ್ಲೂ ಹೇಗೆ ಅಂತ? ಅಲ್ಲ, ನಿಮಗೊಂದು ಬಹಳ ಸಾಕ್ಷಿಯನ್ನು ಹೇಳ್ತೇನೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ನೀವು ಸಮುದ್ರದ ಬದಿಗೆ ಹೋಗಿ, ಅಲ್ಲಿ ತೆರೆಗಳು ಜಾಸ್ತಿ ಹೇಳ್ತವೆ. ಅಂದರೆ ಚಂದ್ರ ಸಂಚಾರದಲ್ಲಿ ಒಂದು ರೀತಿಯ ಅಲೆಗಳು ಏಳಲಿಕ್ಕೆ ಶುರುವಾಗ್ತದೆ, ಸ್ಪೀಡ್. ಅದರಿಂದಾಗಿ ಭೂಮಿಯಲ್ಲಿ ಮಳೆ ಬೆಳೆಗಳು ಎಲ್ಲ ಚಂದ್ರನ ಆಧಾರದಲ್ಲಿ ಬರುವಂಥದ್ದು. ಇದೇ ಜಾಸ್ತಿ ಆದಾಗ ಅಥವಾ ಶೂನ್ಯವಾದಾಗ ಏನಾಗ್ಬೋದು ಅಂತ ಹೇಳುವಂಥದ್ದು ಯೋಚನೆ ಮಾಡಬೇಕು. ಚಂದ್ರನು ತನ್ನ ನಿಯಂತ್ರಣವನ್ನು ಕಳ್ಕೊಂಡಾಗ, ಸೂರ್ಯನ ಕಿರಣಗಳು ಬೀಳದೆ ಅಷ್ಟು ಹೊತ್ತಿನಲ್ಲಿ ನಿಯಂತ್ರಣವನ್ನು ಕಳ್ಕೊಂಡಾಗ ಅಲ್ಲಿ ವೇಗದಲ್ಲಿ ವ್ಯತ್ಯಾಸ ಬರ್ತದೆ. ಇದು ಭೂಮಿಯ ಮೇಲೆ ನೇರವಾಗಿ ಪರಿಣಾಮ ಬೀರ್ತದೆ. ನಾವು ಹೆಚ್ಚಾಗಿ ಸುನಾಮಿ ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಮುಕ್ಕಾಲು ಭಾಗ ಇರುವುದು ನೀರು, ಕಾಲು ಭಾಗ ಭೂಮಿ ಇರುವಂಥದ್ದು. ಆವಾಗ ಜಾಸ್ತಿ ಪ್ರಭಾವ ಬೀರುವಂಥದ್ದು ಸಮುದ್ರದ ಮೇಲೆ. ಈ ಸಮುದ್ರದಲ್ಲಿ ಭೂಕಂಪನ ಇತ್ಯಾದಿಗಳಾಗ್ತದೆ. ಇದಕ್ಕೆ ಇನ್ನೂ ಒಂದು ಕಾರಣ ಇದೆ. ಪ್ರತಿ ಕ್ಷಣದ ಸೂರ್ಯನ ಸ್ಥಿತಿಯಿಂದ, ಅಂದರೆ ಅವನು ಟ್ರಾವೆಲ್ ಮಾಡ್ತಾ ಇರ್ತಾನೆ, ಅಲ್ಲಿಂದ 80 ಡಿಗ್ರಿ ದೂರದಲ್ಲಿ ಭೂಮಿ ವೈಬ್ರೇಟ್ ಆಗ್ತದೆ. ಭೂಮಿ ಅಲ್ಲ, ವಾತಾವರಣ ವೈಬ್ರೇಟ್ ಆಗ್ತದೆ. ಆ ವೈಬ್ರೇಟ್ ಆದದ್ದು ನೇರವಾಗಿ ಭೂಮಿಯ ಮೇಲೂ ಬರಬಹುದು
ಅಥವಾ ಇತರ ಗ್ರಹಗಳ ಮೇಲೂ ಬರ್ತದೆ. ಹಾಗಿದ್ರೆ ಭೂಕಂಪನ ಆಗುವ ಏನಾದರೂ ಸಾಧ್ಯತೆಗಳಿದೆಯಾ? ಇದೆ ಇದೆ ಇದೆ. ಯಾಕಂತ ಹೇಳಿದ್ರೆ ಚಂದ್ರನ ಜೊತೆಗೆ ಕುಜನಿದ್ದಾನೆ. ಇನ್ನೊಂದು ಸೂರ್ಯನ ಭೂಕಂಪ ಲಗ್ನವು ಕನ್ಯಾ ರಾಶಿಯಲ್ಲಿ ಬರ್ತದೆ. ಕನ್ಯಾದಿಂದ 5ನೇ ಮನೆ ಮಕರ, ಮಕರದಿಂದ 5ನೇ ಮನೆ ವೃಷಭ ಬರ್ತದೆ. ಈ 3 ತ್ರಿಕೋಣ ರಾಶಿಗಳು. ಈ ತ್ರಿಕೋಣ ರಾಶಿಗಳಲ್ಲಿ ಅಂತ ಹೇಳಿದರೆ ನಾವು ರಾಶಿ ಅಂತ ಹೇಳೋದು ಬೇಡ, ಸಮಯಗಳನ್ನು ಹೇಳುವಂಥದ್ದು. ರವಿಯಿಂದ ಎಷ್ಟು ಸಮಯ ದೂರದಲ್ಲಿ ಕನ್ಯಾ ರಾಶಿ ಇದೆ, ಕನ್ಯಾದಿಂದ ಎಷ್ಟು ಸಮಯ ದೂರದಲ್ಲಿ ಮಕರ ರಾಶಿ ಇದೆ, ಮಕರದಿಂದ ಎಷ್ಟು ಸಮಯ ದೂರದಲ್ಲಿ ವೃಷಭ ರಾಶಿ ಇದೆ. ಈ ಸಮಯಗಳಲ್ಲಿ ಭೂಕಂಪ ಆಗುವಂಥ ಸಾಧ್ಯತೆಗಳು ಉಂಟು. ಎಲ್ಲಿ? ಸಮುದ್ರದಲ್ಲಿ ಆಗ್ಬೋದು ಭೂಕಂಪಗಳು. ಅಂದರೆ ನೇರವಾಗಿ ಜನರ ಮೇಲೆ ಯಾವುದೇ ಪರಿಣಾಮಗಳು ಬೀರಲ್ಲ ಅನ್ನೋದು ನಿಮ್ಮ ಮಾತು ಹೇಗೆ ಅಂತ? ಅಲ್ಲ, ಜನರ ಮೇಲೆ ಅಂದರೆ ಈಗ ಒಂದು ಅಪಾಯಗಳು ನಮಗೆ ಬಂದಾಗ ಮೊದಲಾಗಿ ನಾವು ಅದನ್ನು ಎದುರಿಸುವಂತಹ ಒಂದು ಸಾಮರ್ಥ್ಯವನ್ನು ಪಡಿಬೇಕು. ಸುಮ್ಮನೆ ಅಪಾಯ ಬಂತು ಅಂತೇಳಿ ಬೊಬ್ಬೆ ಹೊಡೆದು ಕೈಕಾಲು ಬಡ್ಕೊಂಡ್ರೆ ಏನಾಗ್ತದೆ? ಅಪಾಯಗಳು ಇನ್ನಷ್ಟು ಜಾಸ್ತಿ ಆಗ್ತದೆ. ಆವಾಗ ಈ ಚಂದ್ರನ ಗ್ರಹಣದ ಪ್ರಭಾವದಲ್ಲಿ ಮಾನಸಿಕವಾಗಿ ಪರಿಣಾಮ ಬೀಳ್ತದೆ, ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ತದೆ. ಇನ್ನೊಂದು, ಪ್ರತಿಯೊಂದು ಜಾತಕನೂ ಕೂಡ ರಾಶಿ ಬಿಡಿ ಆ ಡೇಟ್ ಆಫ್ ಬರ್ತ್ ಟೈಮ್ ಎಲ್ಲ ಇರ್ತದೆ. ಆ ಜಾತಕನಿಗೆ ಒಂದೊಂದು ರೀತಿಯ ಮೆಂಟಾಲಿಟಿಗಳಿರ್ತದೆ. ಈಗ ನಿಮ್ಮ ಅದೇ ಥರ ಮನಸ್ಸು ನನ್ನ ಹತ್ರ ಇರುವುದಿಲ್ಲ, ನನ್ನ ಮನಸ್ಸು ಇನ್ನೊಬ್ಬನ ಹತ್ರ ಇರುವುದಿಲ್ಲ. ಬೇರೆ ಬೇರೆ ರೀತಿಯ ಮನೋಭಾವನೆಗಳಿದೆ, ಕೋಟಿ ಕೋಟಿ ಮನೋಭಾವನೆಗಳುಂಟು. ಆವಾಗ ಏನಾಗ್ತದೆ? ಈ ಮನೋಭಾವನೆಗಳ ಮೇಲೆ ಪರಿಣಾಮ ಬೀಳ್ತದೆ. ಉದಾಹರಣೆಗೆ ಒಬ್ಬ ಮಹಾ ಹಠವಾದಿ, ಅವನಿಗೆ ಹಠವೇ ಜಾಸ್ತಿ. ಈ ಚಂದ್ರಗ್ರಹಣದ ನಿಯಮಗಳು, ವ್ರತ ನಿಯಮಗಳನ್ನು ಏನು ಹೇಳಿದ್ದಾರೆ ಅದನ್ನು ಪಾಲನೆ ಮಾಡದಿದ್ದಾಗ ಅವನ ಹಠವು ಎಕ್ಸ್ಟ್ರೀಮಿಗೆ ಹೋಗ್ತದೆ, ಉದ್ದೀಪನಗೊಳ್ತದೆ. ಉದ್ದೀಪನಗೊಂಡ ಮೇಲೆ ಏನಾಗ್ತದೆ ಅಂತ ಕೇಳಲಿಕ್ಕಿಲ್ಲ, ಏನು ಬೇಕಾದರೂ ಆಗ್ಬೋದು. ಸರಿ ಗುರು. ಇನ್ನೊಂದು ವಿಷಯ, ಈಗ ಸಾಕಷ್ಟು ಚಂದ್ರಗ್ರಹಣಗಳು ಬರ್ತಾ ಇರುತ್ತೆ. ಸೊ ಅದರಲ್ಲಿ ಕೂಡ ಸಾಕಷ್ಟು ಒಂದು ಮಾತುಗಳು ಕೂಡ ಕೇಳಿ ಬರುತ್ತೆ, ಆಗಾಗುತ್ತೆ ಈಗಾಗುತ್ತೆ ಅಂತ. ಇವೆಲ್ಲವನ್ನ ಬಿಟ್ಟು ಈ ಸಲ ಭೀಕರ ಚಂದ್ರಗ್ರಹಣ ಅಂತ ಕೂಡ ಇದಕ್ಕೆ ಹೆಸರಿಟ್ಟಿದ್ದಾರೆ. ಸೊ ಇಷ್ಟು ನಡೆದಂತಹ ಚಂದ್ರಗ್ರಹಣಕ್ಕೂ ಈ ಸಲದ ಚಂದ್ರಗ್ರಹಣಕ್ಕೂ ಏನಿದೆ ವ್ಯತ್ಯಾಸ? ಅಂದ್ರೆ ಯಾವ ತರ ಚೇಂಜಸ್ಗಳು ಕಂಪ್ಲೀಟ್ ಆಗಿ ಬರುತ್ತೆ ಅಂತ? ಅಲ್ಲ, ಈಗ ಇದಕ್ಕಿಂತ ಹಿಂದೆ ಖಗ್ರಾಸ ಸೂರ್ಯಗ್ರಹಣ ಬಂದಿತ್ತು, ಅಥವಾ ಗ್ರಹಣಗಳು ಬಂದದ್ದಿದೆ. ನಮಗೆ ಸಾಮಾನ್ಯವಾಗಿ ಅದರ ಚರಿತ್ರೆಗಳೆಲ್ಲ ನಾವು ಓದ್ತೇವೆ. ಅಂಥ ಒಂದು ಅನಾಹುತಗಳು, ಭೂಮಿ ಪ್ರಳಯ ಆಗುವಂಥದ್ದು ಅಂತ ಇಲ್ಲಿ ಕೆಲವು ಜನ ಹೇಳುವಂಥ ಒಂದು ಪರಿಸ್ಥಿತಿಗಳು ಖಂಡಿತ ಆದದ್ದಿಲ್ಲ. ಇದು ಭೂಮಿಯ ಮೇಲೆ ಪರಿಣಾಮ ಖಂಡಿತ ಬೀರ್ತದೆ, ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ಇನ್ನೊಂದು ಏನಾಗ್ತದೆ ಅಂತ ಹೇಳಿ ನೋಡಿ, ಹೆಚ್ಚಾಗಿ ಈ ಡ್ರೈವ್ ಮಾಡ್ತಾರೆ ವಾಹನ, ಇವರ ಮೇಲೆ ಏನಾದರೂ ದುಷ್ಪರಿಣಾಮ ಬಿದ್ದಾಗ ಅವನೇನು ಮಾಡ್ತಾನೆ? ಎಕ್ಸ್ಟ್ರೀಮಿಗೆ ಹೋಗ್ತಾನೆ, ಇನ್ನೊಂದು ವಾಹನವನ್ನು ಫಾಲೋ ಮಾಡುವಂಥದ್ದು, ಅವನನ್ನು ಹಿಂದಿಕ್ಕುವಂಥದ್ದು, ಇದಕ್ಕೆ ಹೋಗ್ತಾನೆ. ಅದು ಬುದ್ಧಿಯ ನಿಯಂತ್ರಣ ಕಳ್ಕೊಳ್ಳೋದು, ಅಲ್ಲಿ ಅಪಘಾತಗಳು ಸಂಭವಿಸ್ಬೋದು. ಇನ್ನೊಂದು ವಿಷಯ, ಈಗ ಈ ಸಲ ಬಂದಂತಹ ಚಂದ್ರಗ್ರಹಣ ಎಷ್ಟು ವರ್ಷಗಳಿಗೊಮ್ಮೆ ಬರುತ್ತೆ, ಅದ್ರ ಬಗ್ಗೆ ಏನಿದೆ ಮಾಹಿತಿ? ಅಲ್ಲ, ಅದು ಪಂಚಾಂಗ ತಜ್ಞರ ಹತ್ರ ಹೇಳಬೇಕು. ಯಾಕೆಂದರೆ ಜ್ಯೋತಿಷ್ಯರು ಅಂತ ಹೇಳಿದ ತಕ್ಷಣ ಅಲ್ಲಿ ಪಂಚಾಂಗಕರ್ತರುಗಳೇ ಬೇರೆ ಇರ್ತಾರೆ. ನಾವು ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಹೋಗಲಿಲ್ಲ. ಸಾಮಾನ್ಯವಾಗಿ ಇದು 144 ವರ್ಷಗಳಿಗೊಮ್ಮೆ ಬರುವುದು ಅಂತ ಹೇಳುವಂಥದ್ದು ವರಾಹಮಿಹಿರ ಇದರಲ್ಲಿ ಹೇಳ್ತದೆ. ಇನ್ನು ಇದರ ನಿಖರತೆಯನ್ನು ಪಂಚಾಂಗಕರ್ತರುಗಳೇ ಹೇಳಬೇಕು. ಇನ್ನೊಂದು, ಈಗ ಚಂದ್ರಗ್ರಹಣದ ಬಗ್ಗೆ ನೀವು ತಿಳಿಸಿಕೊಟ್ಟಿದ್ರಿ ಯಾವ ತರ ಆಗುತ್ತೆ ಅನ್ನೋದು. ಇನ್ನು ರಾಶಿಗಳ ಬಗ್ಗೆ ನಾವು ಬಂದ್ರೆ, ರಾಶಿಗಳ ಕಡೆ ಹತ್ರ ಬಂದ್ರೆ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ತೊಂದರೆಗಳ ಆಗುತ್ತೆ ಅನ್ನೋದು? ಇಲ್ಲಿ ಮಕರ ರಾಶಿಯಲ್ಲಿ ಚಂದ್ರಗ್ರಹಣ, ಮಕರ ರಾಶಿಗೆ ಅದರ ಅರಿಷ್ಟ ಇದೆ. ಇನ್ನೊಂದು ವೃಷಭ ರಾಶಿಯಲ್ಲಿ ಬರ್ತದೆ, ಅದರ ತ್ರಿಕೋಣ. ಇನ್ನು ಅದರ ತ್ರಿಕೋಣ ಕನ್ಯಾ ರಾಶಿಗೂ ಕೂಡ ಫಲ ಇದೆ. ಇನ್ನು ಅದರ ಹಿಂದು ಮುಂದಿನ ರಾಶಿಗಳು ಧನು ರಾಶಿಗೆ ಬರ್ತದೆ, ಸಿಂಹ ರಾಶಿಗೆ ಬರ್ತದೆ, ಕರ್ಕಾಟಕ ರಾಶಿಗೂ ಅದರ ಫಲ ಸಿಗ್ತದೆ. ಇನ್ನು ನಕ್ಷತ್ರಗಳು, ಮಕರದಲ್ಲಿರುವಂಥ ಶ್ರವಣ ಧನಿಷ್ಠ ನಕ್ಷತ್ರಗಳು, ಇನ್ನು ಉತ್ತರಾಷಾಢ ನಕ್ಷತ್ರ, ಆಮೇಲೆ ರವಿ ನಕ್ಷತ್ರಗಳಾದ ಕೃತ್ತಿಗೆ, ಆಮೇಲೆ ಉತ್ತರ ನಕ್ಷತ್ರ. ಈ ನಕ್ಷತ್ರಗಳಿಗೆ ಅಂದರೆ ಈ ಗ್ರಹಣ ಯಾವ ಗ್ರಹನಿಗೆ ಸಂಬಂಧಿಸಪಟ್ಟಿರ್ತದೋ ಆ ನಕ್ಷತ್ರಗಳವರಿಗೆ ತೊಂದರೆ ಬರ್ತದೆ. ಚಂದ್ರನದ್ದಾದರೆ ಶ್ರವಣ, ರೋಹಿಣಿ, ಹಸ್ತ. ರವಿ ಇದ್ದಾದರೆ ಕೃತ್ತಿಕ, ಉತ್ತರಾಷಾಢ. ಈ ನಕ್ಷತ್ರಗಳಿಗೆ ತೊಂದರೆಗಳು ಬರ್ತದೆ. ಅಂದರೆ ಇಲ್ಲಿ ಇನ್ನೊಂದು ಲಾಜಿಕ್ ಇದೆ. ಈ ನಕ್ಷತ್ರಗಳವರ ಮೆಂಟ್ಯಾಲಿಟಿಗಳು, ಪ್ರತಿಯೊಂದು ನಕ್ಷತ್ರ ಹುಟ್ಟಿದವರ ಒಂದು ಥಾಟ್ಗಳೇನಿರ್ತದೆ ಅದರ ಮೇಲೆ ದುಷ್ಪರಿಣಾಮ ಬೀರ್ತದೆ, ಅದು ಹೈಲೈಟ್ ಆಗ್ತದೆ. ಗುರುಜಿ, ಇಲ್ಲಿ ತನಕ ಚಂದ್ರಗ್ರಹಣದ ಬಗ್ಗೆ ಏನೆಲ್ಲ ಆಗುತ್ತೆ, ಚಂದ್ರಗ್ರಹಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಇನ್ನು ರಾಜಕೀಯದಲ್ಲಿ ಯಾವೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ಚಂದ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನೊಂದು ವಿಷಯ, ಈಗ ಚಂದ್ರಗ್ರಹಣದಲ್ಲಿ ಒಂದು ರಾಶಿಯಲ್ಲಿ ಚಂದ್ರಗ್ರಹಣ ಆಗಿ ಅಂತ್ಯ ಆಗುವುದು ಇನ್ನೊಂದು ರಾಶಿಯಲ್ಲಿ ಅಂತ ಇರುತ್ತೆ. ಸೊ ಯಾವ ರಾಶಿಯಲ್ಲಿ ಆರಂಭವಾಗಿ ಯಾವ ರಾಶಿಯಲ್ಲಿ ಅಂತ್ಯ ಆಗುತ್ತೆ ಅನ್ನೋದು? ಇಲ್ಲಿ ಮಕರ ರಾಶಿಯಲ್ಲಿ ಅಂತ್ಯ ಇದು ಕುಂಭರಾಶಿಗೆ ಹೋಗ್ತದೆ. ಕುಂಭರಾಶಿಗೂ ಸ್ವಲ್ಪ ಪರಿಣಾಮ ಉಂಟು. ಇನ್ನೊಂದು ವಿಷಯ, ಇವಾಗ ರಾಶಿಯ ಬಗ್ಗೆ ಆಯ್ತು. ರಾಶಿ ಯಾವ್ಯಾವ ರಾಶಿಯವರಿಗೆ ಏನೆಲ್ಲ ತೊಂದರೆಗಳಾಗುತ್ತೆ, ಯಾವ ತರಹದ ತೊಂದರೆಗಳು ಆಗ್ಬಹುದು, ಆದ್ರೂ ಕೂಡ ಯೋಚನೆಗಳನ್ನ ಬಿಟ್ಟು ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಯಾವ್ಯಾವ ರಾಶಿಯವರಿಗೆ, ಈಗ ರಾಶಿಗಳ ಬಗ್ಗೆ ನೀವು ತಿಳಿಸ್ಕೊಟ್ರಿ, ಈ ರಾಶಿಯಲ್ಲಿ ಆಗುತ್ತೆ ತೊಂದರೆಗಳು ಅನ್ನೋದು. ಸೊ ಯಾವ ರಾಶಿಯವರಿಗೆ ಯಾವ ತರಹದ ತೊಂದರೆಗಳು ಉಂಟಾಗಬಹುದು ಅಂತ, ಅದನ್ನ ಯಾವ ತರ ತಡೆಯಲ್ಪಡಬಹುದು ಅವರು ಅಂತ? ಅಲ್ಲ, ತೊಂದರೆಗಳನ್ನು ಈವರೆಗೆ ಹೀಗೆ ಆಗ್ತದೆ ಅಂತೇಳಿ ಯಾರಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಆಹಾರವನ್ನು ಸೇವಿಸಿದರೆ ನಿಮಗೆ ಅಪಥ್ಯವಾಗುವುದು ಅಂತ ಹೇಳ್ತಾರೆ. ಆದರೆ ಇಂಥದ್ದೇ ತೊಂದರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದಲ್ಲ, ಅವರವರ ಮೆಂಟ್ಯಾಲಿಟಿಗಳು ಏನುಂಟು. ಒಬ್ಬ ಕಾಮಕ ಇರ್ತಾನೆ, ಅವನು ಮಕರ ರಾಶಿಯವನು ಇರ್ತಾನೆ, ಅವನಿಗೆ ಕಾಮೋದ್ರೇಕ ಆಗಲಿಕ್ಕೆ ಶುರುವಾಗ್ತದೆ. ಒಬ್ಬ ದುಷ್ಪ್ರವೃತ್ತಿ, ಕೊಲೆ ಮಾಡುವಂಥದ್ದು, ದರೋಡೆ ಮಾಡುವಂಥದ್ದು ಇರ್ತದೆ, ಅದು ಎಕ್ಸ್ಟ್ರೀಮಿಗೆ ಹೋಗ್ತದೆ. ಯಾವಾಗ ನಮ್ಮ ಭಾವನೆಗಳಿಗೆ ಒಂದು ಡಿಫೆನ್ಸ್ ಇರಬೇಕು, ಈ ಡಿಫೆನ್ಸ್ ಹಾಳಾಗಿ ಹೋಗಿಬಿಡ್ತದೆ. ಆವಾಗ ಏನಾಗ್ತದೆ, ನಾವು ತೊಂದರೆಗಳಿಗಾಗಿ ಎಡವಟ್ಟು ಮಾಡಿಕೊಂಡು ಕಷ್ಟಪಡ್ತೀವಿ. ಯಾಕೆ ಈ ಮಾತನ್ನ ಕೇಳಿದ್ರೆ, ಎಷ್ಟೋ ಜನರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ರಾಶಿಯನ್ನು ನಂಬೋರು ಕೆಲವರು ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೊಂದು ಪ್ರಶ್ನೆ ಇದ್ದೇ ಇರುತ್ತೆ, ನಾವು ಏನ್ ಮಾಡ್ಬೇಕು, ಇಂಥ ರಾಶಿಯವರಿಗೂ ಯಾವ ತರ ತೊಂದರೆಗಳಿಗೆ ನಾವು ಒಳಗಾಗ್ಬೋದು, ಇಂಥ ತೊಂದರೆಗಳು ನಮಗಿದ್ರೆ ನಾವು ಅಲ್ಲಿ ಜಾಗರೂಕತೆಯಿಂದ ಇರ್ಬೋದು ಅನ್ನೋ ಮಟ್ಟದಲ್ಲಿ ನಾವು ಈ ಒಂದು ಪ್ರಶ್ನೆಯನ್ನ ನಿಮಗೆ ಕೇಳಿರುವಂಥದ್ದು. ಸೊ ಇನ್ನೊಂದು ವಿಷಯ ಹೇಳೋದಾದ್ರೆ, ಈಗಾಗಲೇ ಚಂದ್ರಗ್ರಹಣ ಬರುತ್ತೆ. ನಾಳೆ ಚಂದ್ರಗ್ರಹಣ ಬರುವಂತ ಸಂದರ್ಭದಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಸೊ ಅಂಥ ಮಕ್ಕಳಿಗೆ ಏನಾದರೂ ಹುಟ್ಟೋ ಸಂದರ್ಭದಲ್ಲಿ ತೊಂದರೆಗಳಾಗುತ್ತಾ, ಹೇಗೆ ಅಂತ? ಅದು ದುರ್ಬಲತೆಯನ್ನು ಸೂಚಿಸ್ತದೆ. ಆ ಭೂಮಿಗೆ ಬೀಳುವಂಥ ಸಂದರ್ಭದಲ್ಲಿ ಆ ಗ್ರಹಗಳ ಬೆಳಕು, ಅಲ್ಲಿ ಯಾವುದಾದ್ರೂ ಒಂದು ಗ್ರಹಣಗ್ರಸ್ತನ ಬೆಳಕು ಬಾರದಿದ್ದಾಗ, ಅಥವಾ ಅಲ್ಲಿಯೂ ಕೂಡ ಒಂದು ಬೆಳಕುಂಟು ಚಂದ್ರನಿಗೆ ಗ್ರಹಣ ಬಂದಾಗಲೂ ಕೂಡ ಅಲ್ಲಿ ಒಂದು ಬೆಳಕು ಉಂಟು, ಅದು ಕಪ್ಪು ಬೆಳಕಾಗಿ ಬರ್ತದೆ, ಅದು ಕೂಡ ದುಷ್ಪರಿಣಾಮ ಬೀರ್ತದೆ. ಇನ್ನೊಂದು ವಿಚಾರ ನೀವು ಹೇಳಿದೆ, ರಾಶಿ ವಿಚಾರದಲ್ಲಿ ಹೇಳುವಾಗ ಇಷ್ಟು ರಾಶಿಗಳಿಗೆ ಅರಿಷ್ಟ ಉಂಟು, ನನ್ನ ರಾಶಿಗೆ ಅರಿಷ್ಟ ಏನಿಲ್ಲ, ಅಂತೂಲ ರಾಶಿಯವನು, ನನಗೆ ಸಮಸ್ಯೆ ಇಲ್ಲ, ಈ ರೀತಿ ಹೇಳುವವರಿದ್ದಾರೆ. ಆದರೆ ಇಲ್ಲಿ ಒಂದು ಯೋಚನೆ ಮಾಡಿ, ನಾವು ಕೇವಲ ಒಬ್ಬರೇ ಇರುವುದಲ್ಲ, ನಮಗೊಂದು ಪರಿವಾರ ಉಂಟು. ಒಂದು ಮನೆಯಲ್ಲಿ ಮಕ್ಕಳು, ಹೆಂಡತಿ ಮಕ್ಕಳು ಇವರು ಇರ್ತಾರೆ, ಅಜ್ಜ ಅಜ್ಜಿ ಎಲ್ಲ ಇರ್ತಾರೆ. ಇನ್ನೊಂದು ನಮ್ಮ ಮಿತ್ರರು ಇರ್ತಾರೆ. ಇವರಲ್ಲಿ ಯಾರಿಗಾದರೂ ಒಬ್ಬರಿಗೆ ತೊಂದರೆ ಬಂದರೆ ನಮಗೆ ನೋವಾಗ್ತದೆ. ಹಾಗಾಗಿ ನಾನು ಸಂದೇಶ ಕೊಡೋದೇನು ಅಂತ ಹೇಳಿದರೆ, 12 ರಾಶಿಯವರು ಕೂಡ ಗ್ರಹಣದ ವಿಚಾರದಲ್ಲಿ ಪಥ್ಯಗಳನ್ನು ಮಾಡಬೇಕು, ವ್ರತ ನಿಯಮಗಳನ್ನು ಮಾಡಬೇಕು. ಇದು ಬಹಳ ಸುಲಭ, ಕಷ್ಟ ಏನಿಲ್ಲ, ಖಂಡಿತವಾಗಿ ಮಾಡ್ಬೋದು. ಆದರೆ ಭಯಗ್ರಸ್ತರಾಗಿ ನೀವು ಮಾಡಿದರೆ ನೀವು ವ್ರತ ನಿಯಮ ಮಾಡಿಯೂ ಪ್ರಯೋಜನ ಇಲ್ಲ, ಭಯಪಡಬಾರದು. ಯಾಕಂದರೆ ಇಂಥದ್ದು ಅನೇಕ ವಿಚಾರಗಳು ಭೂಮಿಗೆ ಬಂದು ಹೋಗಿದೆ, ಇದು ಸಾಮಾನ್ಯ. ನಮ್ಮ ಜೀವಿತಾವಧಿಯಲ್ಲಿ ಇದೊಂದು ದಿವಸದ್ದು ಬಹಳ ವಿಶೇಷ ಅಂತೇಳಿ ನಾವು ಕಾಣ್ತೇವೆ. ಇದರಿಂದಾಗಿ ಭೂಮಿ ಒಡೆದು ಹೋಗುವಂಥದ್ದು, ಏನೇನೋ ಆಗುವಂಥದ್ದು, ಪ್ರಜಾನಾಶ ಆಗುವಂಥದ್ದು ಅಂಥದ್ದು ಯಾವುದೂ ಆಗೋದಿಲ್ಲ. ಯಾರೂ ಕೂಡ ಆ ಬಗ್ಗೆ ಹೆದರಬೇಕಾಗಿಲ್ಲ. ಆ ಹೊತ್ತಿನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಹೆಚ್ಚಾಗಿ ಲಂಘನಂ ಪರಮೌಷಧಂ ಅಂತೇಳಿ ಉಪವಾಸ ಇದ್ದರೆ ನಮ್ಮಲ್ಲಿ ಆ ಬೇಡದ ಯೋಚನೆಗಳು ಬರೋದಿಲ್ಲ. ಜಗಳ ಮಾಡೋಂಥ ಪ್ರವೃತ್ತಿ ಇರ್ಬೋದು, ಕದಿಯುವಂಥ ಪ್ರವೃತ್ತಿ ಇರ್ಬೋದು, ಏನೇನೋ ಬೇರೆ ಬೇರೆ ಯೋಚನೆಗಳಿರ್ತವೆ, ಅದು ಯಾವುದು ಬರೋದಿಲ್ಲ. ಅದಕ್ಕೆ ಆ ದಿವಸ ಹಿಂದಿನಿಂದಲೂ ಕೂಡ ಪಂಚಾಂಗದಲ್ಲಿ ಆ ವಿಚಾರಗಳನ್ನು ಹೇಳ್ತಾ ಬಂದರು. ಇಷ್ಟು ಹೊತ್ತಿನಿಂದ ಇಷ್ಟು ಹೊತ್ತಿನವರೆಗೆ ಊಟ ಮಾಡಬೇಡಿ, ಆಮೇಲೆ ಅಸಾಧ್ಯ ಇದ್ದರೆ ಆ ಹೊತ್ತಿನಲ್ಲಿ ನೀವು ಸ್ನಾನ ಮಾಡಿ ಜಪ ಮಾಡಿ ಅಂತೇಳಿ. ಇಲ್ಲಿ ಇನ್ನೊಂದು ವಿಚಾರ ನಿಮಗೆ ಬಹಳ ಪ್ರಾಮುಖ್ಯದ ವಿಚಾರ, ಗ್ರಹಣ ಕಾಲವು ಅತ್ಯಂತ ಪರ್ವಕಾಲ, ಅದರಷ್ಟು ಅದೊಂದು ಎಕ್ಸ್ಟ್ರೀಮ್ ಪೀರಿಯಡ್. ಅದು ಆ ಹೊತ್ತಿನಲ್ಲಿ ನೀವು ಏನನ್ನು ಸಂಶೋಧನೆ ಮಾಡ್ತೀರೋ, ವಿದ್ಯಾರ್ಥಿಗಳಾದರೆ ಅವರ ಪಠ್ಯಪುಸ್ತಕಗಳನ್ನು ಓದಿದರೆ ಅದು 100% ಅವರ ಮನಸ್ಸನ್ನು ನಿಲ್ತದೆ. ಅವರು ಭಯಪಟ್ಟುಕೊಂಡು ಬಾಗಿಲಾಕೊಂಡು ಕೂತ್ಕೊಂಡ್ರೆ ಅವರ ಜೀವನವೇ ಬಾಗಿಲಾಕೊಳ್ತದೆ. ಅಂದ್ರೆ ಚಂದ್ರಗ್ರಹಣ ಅಂದ್ರೆ ಒಂದು ಒಳ್ಳೆಯ ಪರ್ವಕಾಲ. ಗುರುಜಿ, ಈಗಾಗಲೇ ಚಂದ್ರಗ್ರಹಣದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಅದೇ ತರ ಮಕ್ಕಳ ವಿಚಾರಕ್ಕೆ ಬಂದ್ರೆ, ಈಗ ತುಂಬು ಗರ್ಭಿಣಿಯರಿಗೆ ಇದರಿಂದ ಏನಾದ್ರೂ ತೊಂದರೆಗಳ ಆಗುತ್ತಾ, ಜೊತೆಗೆ ಏನಾದ್ರೂ ಸಮಸ್ಯೆಗಳು ಉಲ್ಬಣ ಆಗುವಂತ ಚಾನ್ಸಸ್ ಇದೆಯಾ ಅಂತ? ಗ್ರಹಣದಿಂದ ತೊಂದರೆಗಳು ಬರಲಿಕ್ಕೂ ಸಾಧ್ಯ ಉಂಟು, ಬರದೇ ಇರಲೂಬಹುದು. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಒಂದು ವೇಳೆ ಆ ಪ್ರೆಗ್ನೆನ್ಸಿ ಹೆಂಗ್ಸು ಏನಿರ್ತದೆ, ಅವಳ ನೇಚರೇ ಭಯಗ್ರಸ್ತಳಾಗಿದ್ದಾಗ, ಇನ್ನೇನೋ ಅದಕ್ಕೆ ಮೊದಲು ಏನೇನೋ ಭಯೋತ್ಪಾದನೆ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಚಂದ್ರಗ್ರಹಣ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ, ಅವಳ ಹೃದಯದಲ್ಲಿ ಭಯ ಕೂತ್ಕೊಂಡಿರ್ತದೆ. ಅದು ಯಾವುದರ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರೆ, ಹೊಟ್ಟೆಯೊಳಗಿನ ಶಿಶುವಿನ ಮೇಲೆ ದುಷ್ಪರಿಣಾಮ ಬೀರ್ತದೆ.
ಆವಾಗ ನಾವೇನು ಹೇಳ್ತೇವೆ, ಇದು ಗ್ರಹಣದ ಫಲದಿಂದ ಈ ಮಗುವಿಗೆ ತೊಂದರೆ ಅಂತ ನಾವು ಹೇಳ್ತೇವೆ. ಆದರೆ ತಾಯಿ ಭಯಪಟ್ಟಳು ಅಂತೇಳಿ ನಾವು ಹೇಳುವುದಿಲ್ಲ. ತಾಯಿಯ ಭಯದಿಂದ ಅಥವಾ ತಾಯಿಯ ರೋಗದಿಂದ ಮಗು ಹುಟ್ಟಿದರೆ ಮಗುವಿನ ದೋಷ ಅಂತ ಹೇಳ್ತೇವೆ ಅಷ್ಟೇ ಹೊರತು ತಾಯಿಯಿಂದ ಬಂದದ್ದು ಅಂತ ಹೇಳುವುದಿಲ್ಲ. ಅದು ವಿಮರ್ಶೆ ಮಾಡಬೇಕು. ಖಂಡಿತ ಗುರುಜಿ. ಇನ್ನೊಂದು ವಿಷಯ ಅಂದ್ರೆ, ಈಗ ಸಾಮಾನ್ಯ ಮನುಷ್ಯರನ್ನ ಬಿಟ್ಟು ಜನಪ್ರಿಯತೆಯನ್ನ ಪಡೆದಿರುವಂತಹ ಹಲವು ರಾಜಕಾರಣಿಗಳು ನಮ್ಮ ಜೊತೆ ಇದ್ದಾರೆ. ಸೊ ರಾಜಕೀಯದಲ್ಲಿ ಏನಾದ್ರೂ ಬದಲಾವಣೆಗಳಾಗುವ ಒಂದು ಸಾಧ್ಯತೆ ಇದೆಯಾ, ಹೇಗೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಅಂತ? ನೋಡಿ, ಚಂದ್ರಗ್ರಹಣಕ್ಕೆ 15 ದಿವಸ ಮುಂಚೆ, ಚಂದ್ರಗ್ರಹಣದ ನಂತರ 15 ದಿವಸ ಒಂದು ಎಕ್ಸ್ಟ್ರೀಮಿಗೆ ಹೋಗಿ ಪುನಃ ವಾಪಸ್ ಅಲ್ಲಿಂದ ಇಳಿಯುವಂಥದ್ದು. ಇದೊಂದು ಪ್ರಕೃತಿ. ಆವಾಗ ಅಲೆ ಥರ. ಇಲ್ಲಿ ನಾನು ಈಗಾಗಲೇ ಹೇಳಿದೆ, ನಮ್ಮಲ್ಲಿ ಏನೇನು ಮೆಂಟ್ಯಾಲಿಟಿಗಳುಂಟು, ಭಾವನೆಗಳು ಏನುಂಟು, ಅದರ ಮೇಲೆ ದುಷ್ಪರಿಣಾಮ ಇರ್ತದೆ. ಈಗ ಉದಾಹರಣೆ ಒಂದು ಮಂತ್ರಿಮಂಡಲವನ್ನೇ ತಗೊಳ್ಳಿ, ಅಲ್ಲಿ ಯಾರೋ ಅತೃಪ್ತರು ಇರ್ತಾರೆ, ಬಲಿಷ್ಠರು ಅತೃಪ್ತರು ಆಗಿರ್ತಾರೆ, ಅವರಿಗೇನು ಸಿಕ್ಕಿರುವುದಿಲ್ಲ. ಅವರೇನು ಮಾಡ್ತಾರೆ, ಪೂರ್ವಾಪಾರ ಯೋಚನೆ ಮಾಡದೆ ಸರ್ಕಾರವನ್ನು ಬೀಳಿಸಲುಬಹುದು. ಯಾಕಂದರೆ ಇಲ್ಲಿಗ ನಾವು ನೋಡುವಂಥ ಸ್ಥಿತಿಯಲ್ಲಿ ಅದೇ ರೀತಿ ಕಾಣ್ತದೆ. ಭಿನ್ನ ಮತಗಳು ಜಾಸ್ತಿ ಉಂಟು. ಏನು ಸ್ವಲ್ಪ ಸಮಯ ಅದನ್ನು ಹುಗಿದಿಟ್ಟು ಅದನ್ನು ಒಳಗಡೆ ಗುಪ್ತವಾಗಿ ಇಟ್ಕೊಂಡಿರ್ಬೋದು. ಆದರೆ ಗ್ರಹಣದ ಪರಿಣಾಮದಿಂದಾಗಿ ಅವರು ಇನ್ನಷ್ಟು ಎಕ್ಸ್ಟ್ರೀಮಿಗೆ ಹೋದರೆ ಖಂಡಿತವಾಗಿ ಕೂಡ ಸರ್ಕಾರಕ್ಕೆ ಅಪಾಯಗಳನ್ನು ಹೇಳ್ಬೋದು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಸರ್ಕಾರ ಫಾರ್ಮೇಟ್ ಆದದ್ದು ಹೇಗೆ ಅಂತ ಹೇಳಿದರೆ, ಚುನಾವಣೆಯ ನಂತರ ಒಪ್ಪಂದಗಳನ್ನು ಮಾಡಿಕೊಂಡದ್ದು. ಚುನಾವಣೆಗೆ ಮೊದಲು ಒಪ್ಪಂದಗಳನ್ನು ಮಾಡಿಕೊಂಡಿದ್ದಿದ್ರೆ ಅಲ್ಲಿ ಅದಕ್ಕೊಂದು ಬೈಲಾ ಇರ್ತದೆ. ಇಲ್ಲಿ ಆ ಬೈಲಾ ಕೆಲಸ ಮಾಡೋದಿಲ್ಲ. ಆವಾಗ ಈ ಗ್ರಹಣದ ಫಲದಿಂದಾಗಿ ಮಂತ್ರಿಗಳಾಗಲಿ, ಸಾಮಾನ್ಯ ಕೂಲಿ ಕೆಲಸ ಮಾಡೋರಾಗಲಿ, ಎಲ್ಲರಿಗೂ ಕೂಡ ಮೆದುಳು ಒಂದೇ ರೂಪದಿರುವುದು. ಎಲ್ಲರೂ ಅವನ ಹತ್ರವೂ ಕೋಪ ಉಂಟು, ಇವನ ಹತ್ರವೂ ಕೋಪ ಉಂಟು. ಆದರೆ ಬಲಿಷ್ಠನ ಕೋಪ ಬಲಿಷ್ಠತೆಯನ್ನು ಸೂಚಿಸ್ತದೆ, ಅಪಾಯಗಳನ್ನು ಸೂಚಿಸ್ತದೆ. ಹಾಗಿದ್ರೆ ಇತ್ತೀಚೆಗೆ ಈ ಸ್ಥಳದಲ್ಲಿ ನಡೆದಂತಹ, ದಕ್ಷಿಣ ಕನ್ನಡದಲ್ಲಿ ನಡೆದಂತಹ ಹಲವು ಬದಲಾವಣೆಗಳು ಈ ಚಂದ್ರಗ್ರಹಣದ ಎಫೆಕ್ಟ್ ಹೇಗೆ ಅಂತ? ಸಂಶಯ ಇಲ್ಲ ಅದಕ್ಕೆ. ಈಗ ನೋಡಿ, ನಾನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮಗೆ. ಒಬ್ಬ ಮನುಷ್ಯನಿಗೆ ಒಬ್ಬನ ಮೇಲೆ ತುಂಬ ದ್ವೇಷ ಇರ್ತದೆ. ಅವನಿಗೆ ಏನಾದರೂ ಅವನು ಬಗ್ಗಿಸಬೇಕು, ಅವನನ್ನು ಮುಷ್ಟಿಯಲ್ಲಿ ಇಡಬೇಕು, ಅವನ ಪ್ರಸಿದ್ಧಿಯನ್ನು ಹಾಳು ಮಾಡಬೇಕು ಅಂತ ಹೇಳುವಂಥದ್ದು ಇರ್ತದೆ. ಈ ಗ್ರಹಣದ ಪ್ರಭಾವ ಬಂದುಬಿಟ್ರೆ ಅವನು ಹೇಗೆ ಹಾಳು ಮಾಡುವಂಥದ್ದು, ಅವನನ್ನು ಕೊಂದು ಅವನನ್ನು ನಾಶ ಮಾಡುವಂಥದ್ದು, ಇದಕ್ಕೆ ಹೋಗ್ತಾನೆ. ಅಲ್ಲಿ ಇನ್ನೊಂದು ಸಮಸ್ಯೆಗಳು ಉಂಟಾಗ್ತದೆ. ಇನ್ನೊಂದು ನೋಡಿ, 2 ಕೋಮುಗಳು ಇರ್ತವೆ. ಆ ಕೋಮುಗಳ ಒಳಗೆ ಅದಕ್ಕೆ ಈಗ ಸಾಕಷ್ಟು ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಫೇಸ್ಬುಕ್ಕು ಇತ್ಯಾದಿಗಳೆಲ್ಲ ಹುಟ್ಟಿಕೊಂಡಿದೆ. ಇಲ್ಲಿ ಏನಾಗ್ತದೆ, ಆ ಕೋಮನ್ನು ಈ ಕೋಮನ್ನು ಬೈಯೋದು, ಈ ಕೋಮನ್ನು ಆ ಕೋಮನ್ನು ಬೈಯುವಂಥದ್ದು, ಇದು ಕೊನೆಗೆ ಬೀದಿಗೆ ಇಳಿಯುವಂಥದ್ದು, ಕೊಲೆಗಳಾಗುವಂಥದ್ದು, ಇಂಥ ಸಮಸ್ಯೆಗಳು ಸಾಕಷ್ಟು ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಆದರೆ ಇದು ಈಗಲ್ಲ, ಹಿಂದೆಯೂ ಕೂಡ ನಡೆದಿದ್ದು. ರಾಕ್ಷಸರೆಲ್ಲ ಮಾಡ್ತಾಯಿದ್ರು. ಈಗ ರಾಕ್ಷಸರು ಕೂಡ ಅತಿಯಾಗಿ ವರ್ತನೆ ಮಾಡ್ತಿದ್ದು ಇಂತಹ ಗ್ರಹಣಗಳ ಫಲದಿಂದ. ಇನ್ನೊಂದು ವಿಚಾರ ಹೇಳ್ತೇನೆ. ಈ ಯಾವುದಂತ ಹೇಳಿದರೆ, ಬಹಳ ಹಳೆ ಕತೆ. ಇದನ್ನು ಸಾಮಾನ್ಯವಾಗಿ ಜನರಿಗೆ ಗೊತ್ತುಂಟು, ಆದರೆ ನಾವು ಇದನ್ನು ಎದುರು ಹೇಳುವಾಗಿಲ್ಲ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂದಾಗ ಅವನಿಗೆ ಏರ್ತದೆ, ಅವನ ಎಕ್ಸ್ಟ್ರೀಮಿಗೆ ಹೋಗ್ತಾನೆ. ಇನ್ನು ಪಿಶಾಚಿಗಳೆಲ್ಲ ಆಚೆ ಈಚೆ ಅಡ್ಡಾಡ್ತವೆ. ಆಗಿನ ಲ್ಯಾಂಗ್ವೇಜ್ನಲ್ಲಿ ಹಾಗೆ ಹೇಳಿದ್ರು. ಇಲ್ಲಿ ಪಿಶಾಚಿಗಳು ಅಡ್ಡಾಡುವಂಥದ್ದಲ್ಲ, ಮಾನಸಿಕ ಸ್ಥಿತಿ ಭ್ರಮೆಗೊಳಗಾಗ್ತಾನೆ ಮನುಷ್ಯ. ಭ್ರಮೆಗೊಳಗಾದಾಗ ಏನು ಬೇಕಾದರೂ ಆಗ್ಬೋದು. ಇದು ಗ್ರಹಣದ ಪ್ರಭಾವದಿಂದ ಬರ್ತದೆ. ಇನ್ನೊಂದು ವಿಷಯ, ಈಗಾಗಲೇ ನೀವು ಹೇಳಿದ್ರಿ, ಇದಕ್ಕಿಂತ ಮುಂಚೆ ಅಲೆಯ ಥರ ಚಂದ್ರಗ್ರಹಣ 15 ದಿವಸಕ್ಕಿಂತ ಮುಂಚೆ ಮತ್ತು 15 ದಿವಸಕ್ಕೆ ನಂತರ, ಚಂದ್ರಗ್ರಹಣ ಆಗುವ ನಂತರ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅಲೆಯ ಥರ ಅಂತ. ಈಗ ನಡೆದಂತಹ ರಾಜಕೀಯ ಒಂದು ತಲ್ಲಣಗಳಿಗೇನಿದೆ, ಬದಲಾವಣೆಗಳೇನಿದೆ, ದಕ್ಷಿಣ ಕನ್ನಡದಲ್ಲಿ ಆದಂತಹ ಒಂದು ಗೊತ್ತಿರ್ಬೋದು, ಸಾಕಷ್ಟು ಒಂದು ಬದಲಾವಣೆಗಳಾಗಿದೆ, ಸಾಕಷ್ಟು ಜನರಲ್ಲೇ ಕುತೂಹಲ ಮೂಡಿಸುವಂತಹ ಕೆಲಸಗಳು ನಡೆದಿದೆ. ಸೊ ಇದು ಕೂಡ ಅದೇ ಥರ ಅಲೆಯ ಥರ ನಿಂತು ಹೋಗುತ್ತಾ ಹೇಗೆ ಅಂತ? ಅಲ್ಲ, ಇದು ಈಗ ನಾವು ನೋಡುವಂಥ ವಾತಾವರಣದಲ್ಲಿ ಆ ಒಂದು ಘಟನೆ ನಡೀತದೆ. ಅದು ಒಂದು ಪಾಯಿಂಟ್ ಆಯಿತು. ಮೊದಲೇ ಆ ಕ್ರುದ್ರರಾಗಿದ್ದವರು ಆ ಘಟನೆಗೆ ಕಾರಣರಾಗ್ತಾರೆ. ಆ ಘಟನೆ ನಡೀತದೆ, ಅದು ನಮ್ಮ ಇಲ್ಲೀಗಲ್ ಆಗಿ ನಡೀತದೆ. ಈಗ ಅದನ್ನೇನು ಮಾಡಬೇಕು, ಅವ್ರು ಭಯಗ್ರಸ್ತರಾಗ್ತಾರೆ. ಈ ಗ್ರಹಣದ ಕಾಲ ಭಯಗ್ರಸ್ತರಾಗ್ತಾರೆ. ಆಗ ಅವರು ಏನು ಮಾಡಬೇಕು, ಅದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಮುಚ್ಚಿ ಹೇಗೆ ಹಾಕ್ಬೋದು ಅಂತ ಹೇಳಿದರೆ, ಲೀಗಲ್ ಆಗಿ ಮುಚ್ಚಿ ಹಾಕಲಿಕ್ಕೆ ಆಗದಿದ್ದಾಗ ಇಲ್ಲೀಗಲ್ ಆಗಿ ಹೋಗ್ತಾರೆ. ಇನ್ನೊಂದು ಯಾರನ್ನೊಬ್ಬರು ಕೊಂದು ಅವನನ್ನು ನಾಶ ಮಾಡಿದರೆ ಆಗ್ಬೋದು ಅಂತ ಹೇಳುವಂಥ ಒಂದು ಯೋಚನೆ ಹೋಗ್ತದೆ. ಇದು ಒಂದು ರೀತಿಯ ಸಂಕೊಲೆಯ ಕ್ರಮದಲ್ಲಿ. ಇನ್ನೊಂದು ಬಹಳ ಪ್ರಾಮುಖ್ಯ ಅಂತ ಹೇಳಿದರೆ, ಗ್ರಹಣಗಳು ಪ್ರತಿ 15 ದಿವಸಕ್ಕೊಮ್ಮೆ ಬರ್ತದೆ. ಆದರೆ ಸ್ಪರ್ಶ ಆಗುವುದಿಲ್ಲ. ರವಿಯು ಕೇತುವಿನೊಟ್ಟಿಗೆ ಸೇರ್ತಾನೆ,
ಅಥವಾ ರಾಹುವಿನೊಟ್ಟಿಗೆ ಸೇರ್ತಾನೆ, ಚಂದ್ರನು ಕೇತುವಿನೊಟ್ಟಿಗೆ ಸೇರ್ತಾನೆ, ರಾಹುವಿನೊಟ್ಟಿಗೆ, ಇದು ಗ್ರಹಣ ಆಗ್ತಾ ಇರ್ತದೆ. ಆದರೆ ಎಕ್ಸ್ಟ್ರೀಮ್ ಆಗುವುದಿಲ್ಲ, ಯಾಕೆಂದರೆ ಸ್ಪರ್ಶ ಇಲ್ಲ. ಇಲ್ಲಿ ಸ್ಪರ್ಶವಾಗಿ ಇರುವುದರಿಂದ ಇದರ ಫಲ ಜಾಸ್ತಿ. ಇಲ್ಲಿ ಗ್ರಹಣ ಮಾತ್ರ ಅಲ್ಲ, ತನ್ನ ಸಂಪರ್ಕವನ್ನು ಕಡಿದುಕೊಳ್ಳುವಂಥದ್ದು, ಚಂದ್ರನು ಸಂಪರ್ಕವನ್ನು ಕಡಿದುಕೊಳ್ಳುವಂಥದ್ದು, ಹಾಗೆ ತೊಂದರೆ ಬರ್ತದೆ. ಇನ್ನೊಂದು ವಿಷಯ ಅಂದ್ರೆ ಈ ಒಂದು ತಿಂಗಳು ಏನಿದೆ ಆಷಾಢ ತಿಂಗಳು. ಹೌದು. ಸೊ ಆಷಾಢ ತಿಂಗಳಂದ್ರೆ ಸಾಮಾನ್ಯ ಜನರಲ್ಲಿ ಕೆಟ್ಟ ತಿಂಗಳು ಅನ್ನೋ ಭಾವನೆ ಇದೆ. ಸೊ ಈ ತಿಂಗಳಲ್ಲೇ ಚಂದ್ರಗ್ರಹಣ ಬಂದಿರೋದ್ರಿಂದ ಮತ್ತಷ್ಟು ತೊಂದರೆಗಳು ಉಂಟಾಗುತ್ತಾ ಹೇಗೆ, ಅಂದ್ರೆ ಕೆಟ್ಟ ಪರಿಣಾಮಗಳು ಬೀರುತ್ತಾ ಹೇಗೆ ಅಂತ? ಅಲ್ಲ, ಇದೊಂದು ಒಳ್ಳೆ ಪ್ರಶ್ನೆ. ನೀವು ಈ ಉತ್ತರಾಯಣ ದಕ್ಷಿಣಾಯನ ಅಂತ ಹೇಳುವಂಥದ್ದು, ಉತ್ತರಾಯಣವು ಅದು ಪಾಸಿಟಿವ್, ದಕ್ಷಿಣಾಯನವು ಋಣಾತ್ಮಕ, ನೆಗೆಟಿವ್. ಅಂದರೆ ಅದನ್ನು ಹಿಂದಿನವರು ದಾನವರು ದೇವತೆಗಳು ಅಂತ ಹೇಳಿದರು. ದೇವತೆಗಳಲ್ಲಿ ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡುವವರು, ನೆಗೆಟಿವ್ ಥಿಂಕ್ ಮಾಡುವವರು ದಾನವರು ಅಂತ ಹೇಳಿಕೊಂಡು. ದಾನವರು ಯಾರು ಅಂತ ಹೇಳಿದರೆ, ನಾವು ಸಿನಿಮಾದಲ್ಲಿ ನೋಡಿದಾಗೆ ಇಷ್ಟಿಷ್ಟು ಹಲ್ಲಿದ್ದುಕೊಂಡು ಅದಲ್ಲ, ಆ ಗುಣ, ಆ್ಯಕ್ಚುಲಿ ನನಗೆ ಬೇಕೇ ಬೇಕದು, ಇನ್ನೊಬ್ಬನ ಬಗ್ಗೆ ಚಿಂತೆ ಇಲ್ಲ, ತಾನೇ ಮೆರಿಬೇಕು, ಇದು ದಾನವ ಗುಣ ಆಗ್ತದೆ. ಈ ಗುಣಗಳ ಜನಗಳು ಸಾಕಷ್ಟು ಜನ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಇದ್ದಾರೆ. ಇವರೇನಾದರೂ ಮೇಲ್ಮಟ್ಟದವರೇನಾದರೂ ಕೆರಳಿದರೆ ಅದು ವಿಪರೀತಕ್ಕೆ ಹೋಗ್ತದೆ, ಬಹಳ ತೊಂದರೆಗಳು ಅನುಭವಿಸಬೇಕಾದೀತು. ಸರಿ ಗುರುಜಿ, ಇನ್ನೊಂದು ವಿಷಯ ಅಂದ್ರೆ ಈಗಾಗಲೇ ರಾಜಕೀಯ ವಲಯದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅನ್ನೋದನ್ನ ಈ ಚಂದ್ರಗ್ರಹಣ ಸಂದರ್ಭದಲ್ಲಿ ಆಗುತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ. ಅದೇ ತರಹ ಈಗ ಭೂಮಂಡಲದಲ್ಲಿ ಎಲ್ಲಾ ಕಡೆ ಕೂಡ ಚಂದ್ರಗ್ರಹಣ ಆಗುತ್ತೆ. ಆದ್ರೆ ಒಂದೊಂದು ಭಾಗಗಳು ಅಂತ ಇರುತ್ತೆ, ದಕ್ಷಿಣ ಭಾಗ, ಉತ್ತರ ಭಾಗ, ಹಾಗೆ ಪೂರ್ವ ಪಶ್ಚಿಮ ಭಾಗಗಳು ಅಂತ ಇರುತ್ತೆ. ಸೊ ಯಾವ ಭಾಗದಲ್ಲಿ ಅತೀವವಾದ ಅದರ ಒಂದು ಪ್ರಕಾಶ ಇರುತ್ತೆ, ತೊಂದರೆಗಳು ಇರುತ್ತೆ ಅನ್ನೋದು? ಸಾಮಾನ್ಯವಾಗಿ ನಾವು ನೇರವಾಗಿ ಹೋದಾಗ ಇಲ್ಲಿ ಚೆನ್ನೈನಿಂದ ಸ್ಟಾರ್ಟ್ ಆಗ್ತದೆ. ಆ ಕಡೆ ಕಲ್ಕತ್ತಾವನ್ನು ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ಬರುವಾಗ ಗ್ರಹಣ ಸ್ಪರ್ಶ ಆಗಿರುವುದಿಲ್ಲ. ಭಾರತದ ಮಧ್ಯಭಾಗಕ್ಕೆ ಬಂದಾಗ ಗ್ರಹಣ ಸ್ಪರ್ಶ ಆಗ್ತದೆ. ಇದು ಸುಮಾರು ನಿಮ್ಮ ಚಂದ್ರಾಸ್ತಮಾನದವರೆಗೆ, ಅಂದರೆ ಮಂಗಳೂರು ಅಥವಾ ಮುಂಬೈ ಈ ಭಾಗ ನಾವು ಹೀಗೆ ತಗೊಳ್ಬೋದು. ಮಧ್ಯಭಾಗದಿಂದ ಈಚೆಗೆ ಪಶ್ಚಿಮ ಭಾಗಕ್ಕೆ, ಅಲ್ಲಿ ಅಷ್ಟು ಭಾಗದಲ್ಲಿ ಚಂದ್ರನ ಬೆಳಕಿನ ಕೊರತೆಗಳು ಬರ್ತದೆ. ಚಂದ್ರನಿಂದ ಏನೇನು ಪ್ರಯೋಜನಗಳು ಬೇಕಾಗ್ತದೋ, ಎನರ್ಜಿಗಳೇನು ಬೇಕೋ ಅದು ಅಲ್ಲಿ ಕೊರತೆ ಆಗ್ತದೆ. ಆವಾಗ ಇಲ್ಲಿ ಸಾಮಾನ್ಯವಾಗಿ ನಾವು ಪಶ್ಚಿಮ ಕರಾವಳಿಗಳಲ್ಲಿ ಭೂಕಂಪನಗಳು, ಆಮೇಲೆ ಸುನಾಮಿಗಳು, ಭೂಕಂಪ ಅಂತ ಹೇಳಿದ್ರೆ ಸಮುದ್ರದಲ್ಲಿ ನಡೆದ ತಕ್ಷಣ ಸುನಾಮಿ ಬರಲೇಬೇಕು, ಅದು ಇದು. ಇನ್ನು ಚಂಡಮಾರುತಗಳು, ಇಂಥ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ನಡೆಯುವುದು. ಓಕೆ ಗುರುಜಿ, ನೀವು ಈಗಾಗಲೇ ಹೇಳಿದ್ರೆ ಪಶ್ಚಿಮ ಭಾಗದಲ್ಲಿ ಜಾಸ್ತಿ ಎಫೆಕ್ಟ್ ಇರುತ್ತೆ ಈ ಚಂದ್ರಗ್ರಹಣದಲ್ಲಿ. ಇನ್ನೊಂದು ಮಾತು ಕೂಡ ಆಗ ತಿಳಿಸ್ಕೊಟ್ರಿ, ಸಮುದ್ರ ಭಾಗದಲ್ಲಿ ಭೂಕಂಪಗಳಾಗಿರ್ಬೋದು ಅಥವಾ ಸುನಾಮಿಗಳು ಬರುವಂಥದ್ದು ಅಂತ. ಸೊ ಅದು ಎಷ್ಟರ ಮಟ್ಟಿಗೆ ಇರುತ್ತೆ, ಅದರ ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು? ಇಲ್ಲಿ ಭೂಕಂಪ ಲಗ್ನದ ತ್ರಿಕೋಣಗಳಲ್ಲಿ ಪಾಪಗ್ರಹರಿದ್ದಾರೆ. ಕುಜನಿದ್ದಾಗ ಏನಾಗ್ತದೆ ಅಂತ ಹೇಳಿದರೆ, ಅವನು ಇನ್ನಷ್ಟು ಅದನ್ನು ಜಾಸ್ತಿ ಮಾಡ್ತಾನೆ. ಒಂದು ವೇಳೆ ಅಲ್ಲಿ ಚಂದ್ರ ಇದ್ದರೆ ತೊಂದರೆಗಳಾಗುವುದಿಲ್ಲ, ಆದರೆ ಚಂದ್ರಗ್ರಹಣ ಅವನು ಪಾಪಿ ಆಗ್ತಾನೆ. ಶುಭಗ್ರಹಗಳಿದ್ದಾಗ ಅಲ್ಲಿ ಆ ನೇಚರನ್ನು ಕೂಲ್ ಮಾಡ್ತವೆ ಅಂತ ಹೇಳಿ ಲೆಕ್ಕ. ಶುಕ್ರ ಇವರೆಲ್ಲ ಇದ್ದಾಗ ಅದನ್ನು ಕೂಲ್ ಮಾಡ್ತಾರೆ, ಕಂಪನದ ಶಕ್ತಿಯನ್ನು ಕಡಿಮೆ ಮಾಡ್ತಾರೆ. ಇಲ್ಲಿ ಕಂಪನದ ಶಕ್ತಿಯನ್ನು ವೃದ್ಧಿ ಮಾಡುವವರಿಗೆ ಕೂತ್ಕೊಂಡದ್ದು ಕುಜ. ಇನ್ನು ಕೇತುಗ್ರಸ್ತ ಗ್ರಹಣ, ಇದು ತೊಂದರೆಗಳನ್ನು ತರಬಹುದು. ಸರಿ ಗುರುಜಿ, ಈಗ ಇಷ್ಟೆಲ್ಲ ಚಂದ್ರಗ್ರಹಣಗಳಲ್ಲಿ ತೊಂದರೆಯಾಗುತ್ತೆ, ಪಶ್ಚಿಮ ಭಾಗದಲ್ಲಿ ಇದರ ಒಂದು ಎಫೆಕ್ಟ್ ಜಾಸ್ತಿ ಆಗಿರುತ್ತೆ ಅಂತ ನೀವು ತಿಳಿಸ್ಕೊಟ್ಟಿದ್ರೆ. ಇನ್ನು ಪ್ರತಿಯೊಂದು ಗ್ರಹಣ ಸಂದರ್ಭದಲ್ಲೂ ಕೂಡ ಇಂತಹ ಕೆಲಸಗಳು ಮಾಡಬಾರ್ದು, ಇಂತಹ ಕೆಲಸಗಳು ಮಾಡಬೇಕು ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಇಂಥ ಕೆಲಸ ಮಾಡಿದ್ರೆ ಚಂದ್ರಗ್ರಹಣದಲ್ಲಿ ಒಳ್ಳೆಯದಲ್ಲ, ಇಂಥ ಕೆಲಸ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಅಂಥದನ್ನು ನೋಡಿದ್ರೆ ಯಾವ ಥರದ ಕೆಲಸಗಳನ್ನ ನಾವು ಚಂದ್ರಗ್ರಹಣ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದು? ನೋಡಿ, ಒಂದು ಪೀಠಿಕೆಯಾಗಿ ನಾನು ಹೇಳ್ತೇನೆ, ಯಾವುದೇ ಒಂದು ವಿಚಾರಗಳನ್ನು ನಾವು ಸಮರ್ಥನೆ ಮಾಡಬೇಕಿದ್ರೆ ಅಥವಾ ವಿರೋಧಿಸಬೇಕಿದ್ರೆ ನಾವು ಎಕ್ಸೈಟ್ ಆಗಬಾರ್ದು. ಯಾವಾಗ ಎಕ್ಸೈಟ್ ಆಗ್ತೇವೆ ಅದರ ಮುಂದಿನ ಹಂತವೇ ಕಲಹ, ಹೊಡ್ಕೊಳ್ಳುವಂಥದ್ದು. ಈ ಸ್ಥಿತಿಗಳು ಗ್ರಹಣ ಕಾಲದಲ್ಲಿ ನಾವು ಆ ನಿಯಮವನ್ನು ಪಾಲನೆ ಮಾಡದಿದ್ದಾಗ ಈ ಸ್ಥಿತಿಗಳು ನಮ್ಮಲ್ಲಿ ಕಂಟ್ರೋಲಿಗೆ ಬರುವುದಿಲ್ಲ. ಅದಕ್ಕೆ ಉಪವಾಸ ಮಾಡಬೇಕು ಅಂತ ಹೇಳಿದರು. ಗ್ರಹಣ ಕಾಲದಲ್ಲಿ ಹೊಟ್ಟೆ ಖಾಲಿ, ಘಟಶುದ್ಧಿ, ಹೊಟ್ಟೆ ಖಾಲಿ ಇರಬೇಕು ಅಂತ ಹೇಳಿಕೊಂಡು. ಇನ್ನು ಗ್ರಹಣ ಕಾಲದಲ್ಲಿ ನಮ್ಮ ಶಕ್ತಿ ವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಬೇಕಾಗಿ ಸ್ನಾನ, ಗ್ರಹಣ ಹಿಡಿದ ನಂತರ ಸ್ನಾನ ಮಾಡೋದು, ಆಮೇಲೆ ಜಪ ನಿಯಮಗಳನ್ನು. ನಿಮಗೆ ಜಪ ನಿಯಮಗಳಿಗೂ ಕೂಡ ಮಂತ್ರಕ್ಕೆ ಬಹಳ ಪವರ್ ಉಂಟದ್ದು, ಅದು ನಾಡಿಗೆ ಸಂಬಂಧಪಟ್ಟದ್ದು. ಯಾವುದೋ ಕೆಲವು ನಾಡಿಗಳು ನಮ್ಮ ಶರೀರದಲ್ಲಿ ಅದು ಮುದುಡಿ ಹೋಗುವಂಥದ್ದು, ಕೆಲಸ ಮಾಡದೇ ಇರುವಂಥದ್ದು ಆಗ್ತದೆ.
ಆವಾಗ ನಾವು ಈ ಮಂತ್ರದ ಮೂಲಕ ಅದನ್ನು ಸ್ಫುರಣ ಮಾಡಿದರೆ, ಅದರ ಕಂಪನವನ್ನು ವೈಬ್ರೇಟ್ ಮಾಡಿದರೆ ಆವಾಗ ನಮಗೆ ಗ್ರಹಣದ ಇಫೆಕ್ಟ್ ಅಷ್ಟು ತೊಂದರೆಗಳು ಬರುವುದಿಲ್ಲ. ಎರಡನೇದಾಗಿ ಹೊಟ್ಟೆ ತುಂಬ ಊಟ ಮಾಡಿ ಏನೇನೋ ತಿನ್ನಬಾರ್ದನ್ನೆಲ್ಲ ತಿಂದು ನಾಲಿಗೆಗೆ ರುಚಿಯಾಗುವಂಥದ್ದನ್ನು ತಿಂದು ಆವಾಗಲ್ಲಿ ಅವನಿಗೆ ಆಲಸ್ಯ ಬರ್ತದೆ. ಆಲಸ್ಯ ಬಂದಾಗ ಅಲ್ಲಿ ಯಾವ ದುಷ್ಪರಿಣಾಮವೇ ಬರುವುದಲ್ಲದೆ ಸತ್ಪರಿಣಾಮ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಬೇಕಾಗಿ ಗ್ರಹಣ ಕಾಲದಲ್ಲಿ ಇಂಥ ನಿಯಮಗಳು ಸೂಕ್ತ ಅಂತ ಹೇಳುವಂಥದ್ದು ತಜ್ಞರು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ನಾವು ಅದನ್ನು ಈವರೆಗೂ ಪಾಲಿಸ್ತಾ ಬಂದಿದ್ದೇವೆ. ಆದರೆ ಈ ವಿಚಾರವನ್ನು ಭಾಳ ಹಿಂದೆ ಯಾರಿಗೋ ಹೇಳಿದರೆ, ಹಳ್ಳಿಯವರಿಗೋ ಓದಿಲ್ಲದವರಿಗೆ ಹೇಳಿದರೆ ಅವರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಏನು ಮಾಡಿದೆ, ಹೆದರಿಸಿದ್ರು. ನೋಡಿ, ಗ್ರಹಣ ಕಾಲದಲ್ಲಿ ನೀನು ಸ್ನಾನ ಮಾಡಬೇಕು, ಉಪವಾಸ ಮಾಡಬೇಕು, ಇಲ್ಲದಿದ್ದರೆ ಮಕ್ಕಳಿಗೆ ಹಾನಿ ಉಂಟು, ಏನೆಲ್ಲ ಯಾವ ರೀತಿಯಲ್ಲಿ ಹೆದರಿಸಬೇಕು ಆ ರೀತಿಯಲ್ಲಿ ಹೆದರಿಸಿಕೊಂಡು ಹೋದರು. ಬಿಟ್ಟರೆ ನಿಜವಾಗಿ ಆದರೆ ಆ ಥರ ಅಲ್ಲ. ಅದು ಅವರಿಗೆ ನಾಲೆಜ್ ಕೊಡಲಿಕ್ಕೆ ಆಗದ್ದಕ್ಕೆ ಈ ರೀತಿ ಏನು ಹೇಳಿದ್ರು ಅಷ್ಟೇ. ಗುರುಜಿ, ಈಗಾಗಲೇ ಸಾಕಷ್ಟು ವಿಷಯಗಳ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದೀರಾ. ಕೊನೆಯದಾಗಿ ನಾವೊಂದು ಪರಿಹಾರ ಕೂಡ, ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರ ಕಂಡುಕೊಳ್ಳೇಬೇಕಾಗುತ್ತೆ. ಸೊ ಚಂದ್ರಗ್ರಹಣಕ್ಕೂ ಕೂಡ ಪರಿಹಾರಗಳು ಇದ್ದೇ ಇದೆ. ಅದು ಏನೆಲ್ಲ ಪರಿಹಾರಗಳಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕೆಂಪಾಗುವನೋ ಚಂದ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ಕೆಂಪಾಗುವನು ಚಂದ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ದೇವರಿಗೆ ಈ ತರ ಒಂದು ಪೂಜೆಗಳನ್ನು ಮಾಡಿದ್ರೆ ನಮ್ಮ ಸಂಕಷ್ಟ ದೂರ ಆಗುತ್ತೆ ಅನ್ನೋದು. ಸೊ ಯಾವ ತರದ ಪೂಜೆಗಳನ್ನ ಈ ಸಂದರ್ಭದಲ್ಲಿ ಮಾಡಬೇಕು ನಾವು ಅನ್ನೋದು? ಗ್ರಹಣ ಕಾಲದಲ್ಲಿ ಪೂಜೆ ಮಾಡಲಿಕ್ಕಿಲ್ಲ. ಆವಾಗ ನಾವು ಯಾವುದು ಅಂತ ಹೇಳಿದ್ರೆ ಧ್ಯಾನ, ಜಪ ಇತ್ಯಾದಿಗಳನ್ನು. ನಂತರ ನಾವು ಉಪರಾಗ ಶಾಂತಿ ಅಂತೇಳಿ ಗ್ರಹಣ ಶಾಂತಿ ಹೋಮಗಳು ಇದನ್ನು ಮಾಡ್ಬೋದು. ಗ್ರಹಣ ಕಳೆದ ಮೇಲೆ ಮಾಡ್ಬೋದು. ಗುರುಜಿ, ಇನ್ನೊಂದು ವಿಷಯ, ಈಗಾಗಲೇ ನೀವು ಹೇಳಿದ್ರಿ ಜಪ ಮಾಡಬೇಕು, ಶ್ಲೋಕಗಳಿರುತ್ತೆ. ಯಾವ ಈ ಸಂದರ್ಭದಲ್ಲಿ, ಚಂದ್ರಗ್ರಹಣ ಸಂದರ್ಭದಲ್ಲಿ ಯಾವ ಶ್ಲೋಕಗಳನ್ನ ಹೇಳ್ಬೋದು? 2 ಲೈನ್ ಜನರಿಗೋಸ್ಕರ ಅವ್ರ ಮನೆಯಲ್ಲಿ ಕೂತು ಚಂದ್ರಗ್ರಹಣ ಸಂದರ್ಭದಲ್ಲಿ ಮಾಡಿದ್ರೆ ಅವರಿಗೂ ಕೂಡ ಒಳಿತಾಗುತ್ತೆ. ಒಂದು 2 ಲೈನ್ ಶ್ಲೋಕವನ್ನು ತಿಳಿಸ್ಕೊಡಿ ಗುರುಜಿ. ಅಲ್ಲ, ಇದಕ್ಕೆ ಬಹಳ ಸುಲಭ ಅಂತ ಹೇಳಿದ್ರೆ ಆ ಶ್ಲೋಕಗಳು ಅನೇಕ ಶ್ಲೋಕಗಳಿವೆ. ಇದೇನಂತ ಹೇಳಿದರೆ ಅವರ ಪ್ರತಿಯೊಂದು ಜಾತಕನ ಆತ್ಮಕಾರಕನ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ವಿಷ್ಣು ಸಹಸ್ರನಾಮ. ಅದರಲ್ಲಿಯೂ ಕೂಡ ವಿಷ್ಣು ಸಹಸ್ರನಾಮ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ದಕ್ಕೆ ಪ್ರಾಜ್ಞರು ಏನು ಮಾಡಿದ್ರು ಅಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಅಂತೇಳಿ ರಾಮಧ್ಯಾನ. ಈ ರಾಮಧ್ಯಾನವನ್ನು ಮಾಡಿದರೆ ಅದು ಇಡೀ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿದಂಥ ಫಲ ಬರ್ತದೆ. ಅಂದರೆ ದೇಹದ 72,000 ನಾಡಿಗಳಿಗೂ ಕೂಡ ಹೋಗುವಂಥ ಒಂದು ಸ್ವರಕಂಪನಗಳದು. ಆವಾಗ ಅಲ್ಲಿ ಎಲ್ಲ ನಾಡಿಗಳು ಕೂಡ ಆ್ಯಕ್ಟಿವ್ ಆಗಿರ್ತವೆ, ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ. ಸುಮಾರು 36,000 ನಾಡಿಗಳು ನಮ್ಮ ಶರೀರದಲ್ಲಿ ಡಿಫೆನ್ಸ್ ಆಗಿಯೂ 36,000 ನಾಡಿಗಳು ಕ್ರಿಯೆಯಲ್ಲಿ ಇರುವಂಥದ್ದು. ಒಂದು ಕ್ರಿಯೆಯಲ್ಲಿ ಅದು ಅತಿರೇಕಕ್ಕೆ ಹೋದಾಗ ಈ ಡಿಫೆನ್ಸ್ ಇರುವಂಥ ನಾಡಿಗಳು ಏನು ಮಾಡ್ತವೆ, ಅದನ್ನು ಪುಲ್ ಮಾಡ್ತವೆ, ಹೇಳ್ಕೊಂಡು ಅದು ಸ್ಥಿಮಿತದಲ್ಲಿ ಇಟ್ಕೊಳ್ತೇವೆ. ಯಾವಾಗ ಈ ಗ್ರಹಣದಲ್ಲಿ ಅತಿರೇಕಕ್ಕೆ ಹೋಯ್ತಾ ಈ 2 ಕೂಡ ಎದ್ದೊದ್ದಾಗಿ ಬಿಡ್ತದೆ. ಒಂದು ಗಲಭೆ ನಡೆದಾಗ ಅಲ್ಲಿ ಪೊಲೀಸರು ಅಥವಾ ಸಜ್ಜನರು ಯಾರಾದರೂ ಬಂದು ಅದನ್ನು ನಿಯಂತ್ರಿಸುವ ಬದಲು ಅವರಿಗೆ ಸಪೋರ್ಟ್ ಮಾಡಿದರೆ ಏನಾಗ್ತದೆ? ಆ ರೀತಿಯ ಇದು ವಿಚಾರಗಳು ಈ ಗ್ರಹಣದಿಂದ ಮನುಷ್ಯ ಮೆದುಳು ವಿಕಲ್ಪಕ್ಕೆ ಹೋಗಿಬಿಡ್ತದೆ ಅಂತ. ಗುರುಜಿ, ಈಗಾಗಲೇ ಚಂದ್ರಗ್ರಹಣದ ಬಗ್ಗೆ ತಿಳಿಸ್ಕೊಟ್ರಿ, ಏನೆಲ್ಲ ಸಮಸ್ಯೆಗಳಾಗುತ್ತೆ, ಯಾವ ಥರ ನಾವು ಒಂದು ಆತ್ಮಸ್ಥೈರ್ಯವನ್ನು ತಗೊಳ್ಬೇಕು, ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಆದರೆ ಒಂದು ಕ್ವಶನ್ಸ್ ಜನರಲ್ಲಿ ಸಾಮಾನ್ಯವಾಗಿ ಮೂಡುವಂಥದ್ದು, ಈ ಚಂದ್ರಗ್ರಹಣ ಆಗಿರ್ಬೋದು, ಸೂರ್ಯಗ್ರಹಣ ಆಗಿರ್ಬೋದು, ಯಾವುದೇ ಗ್ರಹಣದ ಸಂದರ್ಭದಲ್ಲಿ ಗ್ರಹಣ ಹಿಡಿಯುವಂಥ ಸಂದರ್ಭದ ಮುಂಚೆ ಎಲ್ಲ ಒಂದು ನಮ್ಮ ತಿಂಡಿ ತಿನಿಸುಗಳಾಗಿರ್ಬೋದು ಅಂಥದ್ದನ್ನು ಖಾಲಿ ಮಾಡಬೇಕು, ಇಲ್ಲ ಅದಕ್ಕೆ ತುಳಸಿ ಅಥವಾ ಗರಿಕೆಯನ್ನು ಇಡುವಂಥ ಒಂದು ಸಂಪ್ರದಾಯ ಇದೆ. ಆದರೆ ಎಷ್ಟೋ ಅಂಗಡಿಗಳಲ್ಲಾಗಿರ್ಬೋದು ಅಥವಾ ಮಾಲ್ಗಳಲ್ಲಾಗಿರ್ಬೋದು ಆಲ್ರೆಡಿ ರೆಡಿ ಮಾಡಿಟ್ಟಿರುವಂತಹ ಒಂದು ಪದಾರ್ಥಗಳಿರುತ್ತೆ. ಅದಕ್ಕೆ ಯಾವುದೇ ಗರಿಕೆಗಳನ್ನಾಗಲಿ ಅಥವಾ ಯಾವುದೇ ಒಂದು ಸಂಪ್ರದಾಯಬದ್ಧವಂತಹ ಒಂದು ಶಾಸ್ತ್ರಗಳನ್ನು ಮಾಡುವುದಿಲ್ಲ. ಸೊ ಇದು ಜನರಲ್ಲಿ ಎಫೆಕ್ಟ್ ಬೀಳಲ್ವಾ? ಇದರಲ್ಲಿಂದ ಯಾವುದೇ ತೊಂದರೆಗಳು ಆಗಲ್ವಾ, ಹೇಗೆ ಅಂತ? ನಿಮ್ಮ ಪ್ರಶ್ನೆಗೆ ಬಹಳ ನಾನು ಪ್ರಶಂಸಿಸ್ತೇನೆ. ಯಾಕೆಂದರೆ ಇದನ್ನು ಸಾಮಾನ್ಯವಾಗಿ ಯಾರೂ ಕೇಳುವುದಿಲ್ಲ. ಯಾವಾಗ ನಮ್ಮಲ್ಲಿ ಪ್ರಶ್ನೆ ಕೇಳುವಂಥ ಒಂದು ಸಾಮರ್ಥ್ಯ ಬರ್ತದೋ ಅದೇ ಮೆಂಟ್ಯಾಲಿಟಿ, ಅದು ಒಳ್ಳೆ ಮೆಂಟ್ಯಾಲಿಟಿ ಅಂತ ಹೇಳಬೇಕು. ನೋಡಿ, ಈ ಕಲಿಯುಗದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಅನ್ನಗತ ಪ್ರಾಣ ಅಂತೇಳಿ.
ಸಾಮಾನ್ಯ ಅರ್ಥದಲ್ಲಿ ಅನ್ನಗತ ಪ್ರಾಣ ಅಂತ ಹೇಳಿದ್ರೇನು, ಅನ್ನವಿಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಊಟ ಮಾಡಲೇಬೇಕು ಅಂತೇಳಿ. ಅದು ಹಾಗೆಲ್ಲ, ಶರೀರಕ್ಕೆ ಲಿಕ್ವಿಡ್ ಆಕ್ಸಿಜನ್ ಬೇಕು, ಅದು ಅನ್ನದಲ್ಲಿ ಸಿಗ್ತದೆ. ಇನ್ನು ನೀವು ಗರಿಕೆ ಹೇಳಿದ್ರಿ, ಗರಿಕೆಯಲ್ಲಿ ಹೈಯೆಸ್ಟ್ ಯಾವುದು ಎಲ್ಲೆಲ್ಲಿ ಲಿಕ್ವಿಡ್ ಆಕ್ಸಿಜನ್ಗಳು ನಮಗೆ ಪ್ರಾಪ್ತಿ ಆಗ್ತದೋ ಅಂತಹ ವಸ್ತುಗಳನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದೆವು. ಅದನ್ನು ದೇವರ ಪೂಜೆಗೆ ಉಪಯೋಗಿಸಿದೆವು. ಅಶ್ವತ್ಥದ ಪತ್ರ, ತುಳಸಿ ಇತ್ಯಾದಿ ಅನೇಕ ಪತ್ರಗಳು. ಇನ್ನು ಗೋವು, ಈ ಗೋವಿನ ಉಸಿರಿನಲ್ಲಿ ಆಕ್ಸಿಜನ್ ಇರುವುದು, ಕಾರ್ಬನ್ ಡೈಆಕ್ಸೈಡ್ ಇರುವುದಿಲ್ಲ. ನಾಗರ ಹಾವು, ಅದರ ಉಸಿರಿನಲ್ಲಿ ಆಕ್ಸಿಜನ್ ಬರ್ತದೆ, ಅದು ಭೂಮಿಗೆ ಮೆಡಿಕೇಟೆಡ್ ಆಗಿ ಬರ್ತದೆ. ಸೊ ಇಂತಹ ಒಂದು ನಾವು ಅದನ್ನು ಹೇಗೆ ಬಳಸಿಕೊಂಡ್ರು ಹಿಂದಿನವರು ಅಂತ ಹೇಳಿದರೆ, ಗ್ರಹಣ ಕಾಲದಲ್ಲಿ ಪಾಪ ಹಳ್ಳಿಯಲ್ಲಿ ಅವರಿಗೇನು ಗೊತ್ತಿರುವುದಿಲ್ಲ, ಪ್ರಿಪೇರ್ ಮಾಡಲಿಕ್ಕಾಗೋದಿಲ್ಲ, ಅದನ್ನು ಆಹಾರ ಪದಾರ್ಥಗಳಲ್ಲಿ ಹಾಕಿದರು. ತುಳಸಿಯನ್ನು ಹಾಕಿಟ್ರು, ದರ್ಬೆಯನ್ನು ಹಾಕಿಟ್ರು, ಆಮೇಲೆ ಗರಿಕೆಯನ್ನು ಹಾಕಿದರು. ಎಲ್ಲೆಲ್ಲಿ ಆ ಲಿಕ್ವಿಡ್ ಆಕ್ಸಿಜನನ್ನು ಕಂಟ್ರೋಲ್ ಮಾಡ್ತದೋ, ಮಾಡಲಿಕ್ಕೆ ಸಾಧ್ಯ ಉಂಟೋ ಅಲ್ಲೆಲ್ಲ ಮಾಡಿಕೊಂಡು ಹೋದರೆ. ಕಾರಣ ಕೇಳಿದರೆ ಅವ್ರಿಗೆ ಗೊತ್ತಿಲ್ಲ, ನನ್ನ ಅಜ್ಜ ಹೇಳಿದರು, ಅದಕ್ಕೆ ಅವರಿಗೆ ಅವರ ಅಜ್ಜ ಹೇಳಿದರು, ಇದನ್ನು ಹೇಳ್ಬೋದು, ಅದನ್ನು ವಿವರಿಸಿ ಹೇಳಲಿಲ್ಲ. ಹೀಗಾಗಿ ಇದೊಂದು ಅನಿವಾರ್ಯ ಪ್ರಸಂಗದಲ್ಲಿ ಹೀಗೂ ಮಾಡಬಹುದು. ಆದರೆ ಅದು 100% ಹೇಳಲಿಕ್ಕಾಗೋದಿಲ್ಲ, ಸ್ವಲ್ಪ ಪ್ರಯೋಜನಕ್ಕೆ ಖಂಡಿತ ಬರ್ತದೆ. ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸರಿ ಗುರುಜಿ, ಇದು ಇನ್ನೊಂದು ವಿಷಯ ಕೂಡ ಇದೆ. ನಮ್ಮ ಭೂಮಂಡಲ ಅಂದ್ರೆ ಕೇವಲ ಭಾರತ ಮಾತ್ರ ಅಲ್ಲ, ಬೇರೆ ಕಡೆ ಪಾಶ್ಚಾತ್ಯ ದೇಶಗಳು ಕೂಡ ಇದರಲ್ಲಿ ಒಳಗೊಂಡಿದೆ. ಅದು ಕೇವಲ ಭಾರತದಲ್ಲಿ ಮಾತ್ರ ಯಾಕೆ ಈ ಚಂದ್ರಗ್ರಹಣವನ್ನು ಆಚರಣೆ ಮಾಡ್ತಾರೆ? ಪಾಶ್ಚಾತ್ಯ ದೇಶಗಳಲ್ಲಿ ಇಂತಹ ಸಂಪ್ರದಾಯಗಳು ಎಲ್ಲೂ ಇಲ್ಲ, ಅವರು ಆಚರಣೆ ಮಾಡುವಂಥದ್ದು ಕೂಡ ಅತಿ ವಿರಳ. ಸೊ ಇಲ್ಲೇ ಮಾತ್ರ ಯಾಕೆ ಹೀಗೆ ಆಗುತ್ತೆ? ಅಲ್ಲಿ ಎಫೆಕ್ಟ್ ಆಗಲ್ವಾ ಹೇಗೆ ಅಂತ? ಹಾಗೆ ಆಗುತ್ತಲ್ಲ. ಆದರೆ ಈ ಗ್ರಹಣ ಅಮೆರಿಕಕ್ಕೆ ಅಷ್ಟೇ ಎಫೆಕ್ಟ್ ಆಗುವುದಿಲ್ಲ. ಅದು ಯಾಕೆ ಅಂತ ಹೇಳಿದರೆ, ಅಮೆರಿಕಕ್ಕೆ ಇರುವುದಿಲ್ಲ ಇದು. ಅಮೆರಿಕದ ಮುಖವನ್ನು ನೋಡುವಾಗ ಇಲ್ಲಿ ಗ್ರಹಣ ಮೋಕ್ಷ ಆಗಿರುತ್ತದೆ, ಇಲ್ಲಿ ಭಾರತಕ್ಕೆ ಇದರ ತೊಂದರೆಗಳು ಬರ್ತದೆ. ಇನ್ನು ಅಲ್ಲಿ ಆಚರಣೆಗಳನ್ನು ಮಾಡೋದಿಲ್ವೋ, ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಅಂತೂ ಅಲ್ಲಿ ನಡೆಯುವಂತಹ, ವಿದೇಶಗಳಲ್ಲಿ ನಡೆಯುವಂತಹ ಒಂದು ದುಷ್ಕೃತ್ಯಗಳು, ಆಮೇಲೆ ಅಲ್ಲಿನ ಕೆಲವು ಅಶ್ಲೀಲತೆಗಳು, ಇನ್ನೊಂದು ಅವರ ನಡತೆಗಳು, ಪ್ರಕೃತಿ ವಿಕೋಪಗಳು ಅಲ್ಲಿ ನಡೆಯುವಷ್ಟು ಭಾರತಕ್ಕೆ ಕಂಪೇರ್ ಮಾಡಿದರೆ ಖಂಡಿತವಾಗಿ ಒಂದು 0.5% ಮಾತ್ರ. ಒಂದು ವೇಳೆ ಹಾಗೆ ನಡೀತಾ ಇದ್ದರೆ, ಭಾರತದಲ್ಲಿ ನಡೀತಾ ಇದೆ, ಇವತ್ತು ಭಾರತ ಕೂಡ ಇರ್ತಿರಲಿಲ್ಲ. ಅದಕ್ಕೆ ಬೇಕಾಗಿ ಭಾರತ ಭೂಮಿಯನ್ನು ಪುಣ್ಯ ಭೂಮಿ ಅಂತ ಹೇಳಿದರು. ಇಲ್ಲಿ ಒಂದು ಸಂಸ್ಕಾರ ಇದೆ, ಇಲ್ಲಿ ಒಂದು ಪ್ರತಿ ದಿನಕೃತ್ಯಗಳು, ಪ್ರತಿಯೊಂದು ದಿನಕ್ಕೆ ಈ ರೀತಿ ನಡ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಸಂಸ್ಕಾರ ಇದೆ. ಹಾಗಾಗಿ ನಾವು ಅದನ್ನು ಪಾಲನೆ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಮಗೆ ಅದರ ಅರ್ಥ ಗೊತ್ತಿಲ್ಲ ಇದ್ರೂ ಕೂಡ ಯಾರೋ ಅಪ್ಪ ಹೇಳಿದರು, ಅಮ್ಮ ಹೇಳಿದರು ಅಂತ ಹೇಳ್ಕೊಂಡು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಇದು ಸಂಸ್ಕಾರ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಈ ಭಾರತ ಭೂಮಿ ಇಷ್ಟು ಪವಿತ್ರವಾಗಿ ಉಳಿಯಿತು. ವಿದೇಶದಲ್ಲಿ ಹಾಗೇನಿಲ್ಲ. ಅವರು ನಂತರ ಬಂದವರು, ಸುಮಾರು ಒಂದು 400-500 1,000 ವರ್ಷದ ಇತಿಹಾಸ ಇರ್ಬೋದು. ಅವರು ಅದನ್ನು ಅಲ್ಲಿ ಬೆಳೆಸಿಕೊಂಡು, ಅವರ ಖುಷಿಯಲ್ಲಿ ಅವರು ಬೆಳೆಸಿಕೊಂಡು ಬಂದರು. ಆದರೆ ಇಂಥ ತತ್ವಗಳಿಲ್ಲ. ಆದರೆ ಒಂದು ವಿಶೇಷ ಅಂತ ಹೇಳಿದ್ರೆ, ಈಗ ವಿದೇಶಿಯವರು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ, ನಮ್ಮ ಗ್ರಂಥಗಳನ್ನು ತಗೊಂಡೋಗಿ ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಸರಿ ಗುರುಜಿ, ಇನ್ನೊಂದು ಕೊನೆಯದಾಗಿ ನಾವು ಹೇಳೋದಾದರೆ, ಈ ಚಂದ್ರಗ್ರಹಣ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ, ತೊಂದರೆಗಳಾಗುತ್ತೆ, ಆತ್ಮಸ್ಥೈರ್ಯವನ್ನು ನಾವು ತಗೊಳ್ಬೇಕು, ಎಲ್ಲ ವಿಷಯದ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಆದರೆ ಒಂದು ಸೂಕ್ತ ಪರಿಹಾರ ಅಂತ ಇದಕ್ಕೆ ಇಲ್ವಾ? ಇದ್ದರೆ ಯಾವ ಥರ ಪರಿಹಾರ ಇದೆ? ಜೊತೆಗೆ ಯಾಕಂದರೆ ಕೇವಲ ನಮ್ಮ ಒಂದು ದೇಶದಲ್ಲಿ ಹಿಂದೂ ಮಾತ್ರ ಇರೋದಲ್ಲ, ಮುಸ್ಲಿಮ್ಸರು ಇದ್ದಾರೆ, ಕ್ರೈಸ್ತ ಧರ್ಮದವರು ಇದ್ದಾರೆ, ಜೈನ ಧರ್ಮದವರು ಇದ್ದಾರೆ, ಸಾಕಷ್ಟು ಧರ್ಮದವರು ಇದ್ದಾರೆ. ಎಲ್ರಿಗೂ ಎಲ್ಲರೂ ರಾಶಿಯ ಒಂದು ಅವಲಂಬಿತವಾಗಿ ಹೋಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಯಾವ ರೀತಿ ಒಂದು ಪರಿಹಾರವನ್ನು ಕೊಡಬಹುದು ನಿಮ್ಮ ಪ್ರಕಾರದಲ್ಲಿ ಅಂತ? ನೋಡಿ, ಈ ಎಲ್ಲ ಜನರು ಒಂದೇ ಲೆಕ್ಕ ಇರುವುದಿಲ್ಲ ಅಂತ ಹೇಳಿದ್ದೇನೆ. ಕೆಲವರು ನೀವು ನೋಡಿರ್ಬೋದು, ಯಾವುದೇ ಪೂಜೆ ಪುರಸ್ಕಾರಗಳನ್ನು ಮಾಡದೆಯೂ ಕೂಡ ಬಹಳ ಶಾಂತ ರೀತಿಯಲ್ಲಿ ಇರುವವರು ಇದ್ದಾರೆ. ಸಾಮಾನ್ಯವಾಗಿ ಮುಸ್ಲಿಮರಲ್ಲಿ ಕಾಣ್ಬೋದು, ಕ್ರಿಶ್ಚಿಯನ್ರಲ್ಲಿ ಕಾಣ್ಬೋದು, ತುಂಬ ಸಾಫ್ಟಾಗಿ ಇರುವವರು ಇರ್ತಾರೆ. ಅವರಿಗೆಲ್ಲ ಗ್ರಹಣದ ಇಫೆಕ್ಟ್ ಆಗೋದಿಲ್ಲ. ಯಾರಿಗೆ ಪೂರ್ವಾಗ್ರಹ ಪೀಡಿತರಾಗಿರ್ತಾರೋ ಅವರಿಗೆ ಮಾತ್ರ ಇದು ಈ ವ್ರತಗಳು. ಹಾಗೆಂತೇಳಿ ನಾನು ಪೂರ್ವಾಗ್ರಹ ಪೀಡಿತನಲ್ಲ, ನನಗೆ ಬೇಡ ಅಂತ ಹೇಳುವಾಗಿಲ್ಲ. ಆಚರಣೆಯನ್ನು ಮಾಡಲೇಬೇಕಾಗ್ತದೆ, ಗ್ರಹಣದ ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗ್ತದೆ. ಇಲ್ಲಾಂದರೆ ಚರ್ಮದ ಮೇಲೆ ಕೂಡ ಅದು ಪರಿಣಾಮ ಬೀರ್ತದೆ, ದುಷ್ಪರಿಣಾಮ ಬೀರ್ತದೆ. ಯಾಕಂದರೆ ಅಷ್ಟು ಹೊತ್ತು ಲಿಕ್ವಿಡ್ ಆಕ್ಸಿಜನ್ ನಮಗೆ ಭಾಳ ಕೊರತೆ ಬರ್ತದೆ. ಆ ಕೊರತೆ ಬಂದಾಗ ನಮಗೆ ತೊಂದರೆಗಳು ಬರಲಿಕ್ಕೆ ಶುರುವಾಗ್ತದೆ. ಸರಿ ಗುರೂಜಿ, ಈಗಾಗಲೇ ಇಲ್ಲಿ ತನಕ ಚಂದ್ರಗ್ರಹಣ ಅಂದ್ರೇನು, ಮೊದಲಿಗೆ ಗ್ರಹಣ ಅಂದ್ರೇನು,
ನಂತರ ಈ ಸಲ ನಡೆಯುವಂತಹ ಈ ಒಂದು ಭೀಕರ ಚಂದ್ರಗ್ರಹಣದಲ್ಲಿ ಏನೆಲ್ಲ ನಡೆಯುತ್ತೆ, ಜೊತೆಗೆ ಜನರು ಯಾವ ಥರ ಎಚ್ಚೆತ್ಕೊಳ್ಬೇಕು, ಯಾವ ಥರ ಒಂದು ತಮ್ಮ ಚಂದ್ರಗ್ರಹಣದ ಸಂದರ್ಭದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಇದರ ಜೊತೆಗೆ ರಾಜಕೀಯದಲ್ಲಿ ಹಾಗೂ ಧಾರ್ಮಿಕತೆಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ವಿಶ್ಲೇಷಣೆ ನೀಡಿದ್ದೀರಾ. ನಿಮಗೆ ಧನ್ಯವಾದ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ತನಕ ಚಂದ್ರಗ್ರಹಣ ಸಂದರ್ಭದಲ್ಲಿ ಏನೆಲ್ಲ ನಾವು ಮಾಡಬೇಕು, ಆತ್ಮಸ್ಥೈರ್ಯದಲ್ಲಿ ಇದ್ರೆ ಯಾವುದೇ ತೊಂದರೆಗಳು ಆಗುವುದಿಲ್ಲ, ನಾವು ನಮ್ಮ ಆತ್ಮಧೈರ್ಯವನ್ನ ಕಳ್ಕೊಳ್ಬಾರ್ದು, ಈ ನಿಟ್ಟಿನಲ್ಲಿ ಚಂದ್ರಗ್ರಹಣವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ಇವತ್ತು ನಮ್ಮ ಜೊತೆ ಗುರೂಜಿ ಹಂಚಿಕೊಂಡಿದ್ರು. ಇದೇ ಇವತ್ತಿನ ವಿಶೇಷ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ.